ವೀಕ್ಷಕರೇ ನಮಸ್ಕಾರ. ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು RA ಲೋಹಾನಿ. ಎಂದಿನಂತೆ ವಿಚಾರ ವಿಮರ್ಶೆ ಚರ್ಚೆಗೆ ಒಳಪಡುವ ಸುದ್ದಿಗಳನ್ನು ನಿಮ್ಮ ಎದುರು ಪ್ರಸ್ತುತಪಡಿಸ್ತಾ ಇದ್ದೇನೆ. ಈಗ ಚುನಾವಣೆ ಸಮಯ ಆಗಿರೋದ್ರಿಂದ ಚುನಾವಣೆಗೆ ಪೂರಕವಾಗಿ ಮಾತಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ಈ ವಿಷಯದಲ್ಲಿ ಚುನಾವಣೆ ವಿಷಯ ಬಂದಾಗ ವಿಮರ್ಶಕರೊಬ್ಬರು ಬೇಕಾಗ್ತದೆ. ಸೊ ಇವತ್ತು ನಮ್ಮ ಜೊತೆಯಲ್ಲಿ ಜಿತೇಂದ್ರ ಕುಂದೇಶ್ವರ್ ಅವರು ಇದ್ದಾರೆ. ಇವರು ವಿಶ್ವವಾಣಿ ಪತ್ರಿಕೆಯ ಬ್ಯೂರೋ ಚೀಫ್, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಯೂರೋ ಚೀಫ್ ಆಗಿ ಕಾರ್ಯನಿರ್ವಹಿಸ್ತಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಈಗ ಚುನಾವಣೆ ನಡೀತಾ ಇದೆ. ಪ್ರಮುಖ ನಾಯಕರು ಅಂದರೆ ನಮ್ಮ ದಕ್ಷಿಣ ಕರಾವಳಿಗೆ ಇಬ್ಬರು ಪ್ರಮುಖ ನಾಯಕರು ಬಂದು ಹೋಗಿದ್ದಾರೆ. ಅಂದರೆ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಬಂದು ಒಂದು ವಾರದ ಹಿಂದೆ ಪ್ರಚಾರ ಮಾಡಿ ಹೋಗಿದ್ದಾರೆ. ಈಗ ನರೇಂದ್ರ ಮೋದಿ ಅವರು ಬಂದು ಪ್ರಚಾರ ಮಾಡಿದ್ದಾರೆ. ಸೊ ಹೀಗೆ ಪ್ರಮುಖ ರಾಷ್ಟ್ರೀಯ ವರಿಷ್ಠ ನಾಯಕರು ಈ ಮತದಾರರ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಮತ್ತು ಅವರ ಈ ಪ್ರವಾಸದ ಬಗ್ಗೆ ಒಂದಿಷ್ಟು ಮಾಹಿತಿ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಈಗ ಫ್ರೆಶ್ ಸುದ್ದಿ ಬರ್ತಾ ಇದೆ. ಅವರು ಈ ಸರಿ ಭಾಷಣ ಮಾಡಿದಂತಹ ಶೈಲಿ ಈಗ ಆ ಭಾಗದಲ್ಲಿ ಬೇರೆ, ಏನು ಸಂತೆಮಾರನಹಳ್ಳಿಯಲ್ಲಿ ಬೇರೆ, ಉಡುಪಿಯ MGMನಲ್ಲಿ ಬೇರೆ. ಉಡುಪಿಯಲ್ಲಿ ಈ ಸಾರಿ ಅವರು ಭಾಷಣ ಮಾಡಿದ್ದನ್ನು ಉಡುಪಿಯವರನ್ನೆಲ್ಲ ಮೇಲಕ್ಕೆ ಇಟ್ಟಿದ್ದಾರೆ. ಉಡುಪಿಯಲ್ಲಿ ಅಲ್ಲಿ ಎರಡು ನಾನು ಸ್ಪಷ್ಟವಾಗಿ ನೋಡೋದು, ಒಂದು ಕಡೆ ದೇವೇಗೌಡರನ್ನ, ಇನ್ನೊಂದು ಕಡೆ ಏನು ನಮ್ಮ ಉಡುಪಿಯ ಜನರನ್ನ, TMFI ಹಾಜಿ ಅವರು ಇರ್ಬೋದು, ಅಬ್ದುಲ್ಲಾ, ಆಮೇಲೆ ಲೋಕಲ್ ವಿಷಯಗಳನ್ನ ಇದು ಮಾಡ್ತಾ ಇದ್ದಾರೆ. ಮತ್ತೆ ತುಳುವಿನಲ್ಲಿ ಮಾತಾಡಿದ್ದಾರೆ. ನಾನು ಮಂಗಳೂರಿಗೆ ಬಂದಾಗ ತುಳುವಿನಲ್ಲಿ ಮಾತಾಡಿದ ನನಗೆ ಗೊತ್ತಿಲ್ಲ. ಈ ಸಾರಿ ಮೊದಲ ಬಾರಿಗೆ ಬಹುಶಃ ತುಳುವಿನಲ್ಲಿ ಮಾತಾಡಿದಂತ ಅನಿಸ್ತಾ ಇದೆ. ತುಳುವಿನಲ್ಲಿ ಮಾತಾಡಿದ್ದಾರೆ, ಕನ್ನಡದಲ್ಲಿ ಮಾತಾಡಿದ್ದಾರೆ, ಕನ್ನಡದ ಶಬ್ದಗಳನ್ನು ಅತಿ ಹೆಚ್ಚು ಬಳಕೆ ಮಾಡಿದ್ದಾರೆ. ಅಂದ್ರೆ ಈ ಭಾಷೆಯಿಂದ ಈಗ ಜನರನ್ನ ಯಾವ ರೀತಿ ಸೆಳೆಬಹುದು, ಅಂದ್ರೆ ಆ ಊರಿನ ಹೆಸರು ಹೇಳಿದ್ರೆ ಜನರಿಗೆ ಪುಳಕಾಗ್ತದೆ, ಆ ಭಾಷೆಯ ವಿಷಯದಲ್ಲಿ ಮಾತಾಡಿದ್ರೆ ಜನರಿಗೆ ಖುಷಿ ಆಗ್ತದೆ, ಆ ಧರ್ಮದ ವಿಷಯದಲ್ಲಿ ಮಾತಾಡಿದ್ರೆ ಜನರಿಗೆ ಖುಷಿ ಆಗ್ತದೆ. ಈ ಎಲ್ಲ ಒಂದು ತಂತ್ರವನ್ನ ಮೋದಿಯವರು ಆ ಒಂದು ಭಾಷಣದೊಳಗೆ ಎಲ್ಲವನ್ನ ಮತ್ತೆ ತನಗೆ ಆಗ ಸಖ್ಯವಾಗಬಹುದಾದಂತಹ ಒಂದು ವೇಳೆ ಕೊಯ್ಲೇಷನ್ ಗವರ್ಮೆಂಟ್ ಆಗುವ ಸಾಧ್ಯತೆಗಳಿದ್ರೆ ದೇವೇಗೌಡರನ್ನ ಮೇಲೆ ಇಟ್ಟಿದ್ದಾರೆ. ಬಹುಶಃ ಇವತ್ತು ಅವರು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಇಲ್ಲಿ ಮೇಲಿಟ್ರೆ ಅದರ ದುಷ್ಪರಿಣಾಮ ಏನೂ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ದೇವೇಗೌಡರ ಪಾರ್ಟಿಗೆ ಬೆಲೆ ಇಲ್ಲ. ಖಂಡಿತ ಒಂದು ಅದಕ್ಕೆ ಸರಿಯಾದ ಜಾಗದಲ್ಲಿ ಹೇಳಿದ್ದಾರೆ. ಮತ್ತೊಂದು ಏನು, ಮುಂದಿನ ದೇವೇಗೌಡರು ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ, ಇಂಗ್ಲಿಷ್ ಪತ್ರಿಕೆಗಳಲ್ಲಿ ನೋಡಿರ್ಬೋದು, ಅವರು ದೇವೇಗೌಡರು ನನ್ನ ಮಗನನ್ನ ಹೊರಗೆ ಹಾಕ್ತೇನೆ ಅಂತ ಅವ್ರು ಆ ರೀತಿಯ ಹೇಳಿಕೆಗಳನ್ನು ತುಂಬಾ ಸರಿ ಕೊಟ್ಟಿರ್ಬೋದು. ಆದ್ರೂ ಇವರು ಹಿಂದೊಮ್ಮೆ ದೇವೇಗೌಡರು ನಾನು ದೇಶ ಬಿಡ್ತೇನೆ ಮೋದಿ ಏನಾದ್ರು ಪ್ರಧಾನಮಂತ್ರಿ ಆದ್ರೆ ಅಂತ ಏನೋ ಹೇಳಿದಾಗ ದೇವೇಗೌಡರು ಹೇಳಿದಾಗ ನೀವು ನನ್ನ ಮನೆಗೆ ಬನ್ನಿ ಅಂತ ಹೇಳಿದ್ದಾರೆ. ಯಾರು? ಮೋದಿ ಅವರು. ಅದೇ ಮಂಗಳೂರಿನಲ್ಲಿ ನಾನು ಕೇಳಿದ್ದೇನೆ ಭಾಷಣ. ನನ್ನ ಮನೆಗೆ ಬನ್ನಿ, ನೀವು ಎಲ್ಲಿಗೂ ಹೋಗ್ಬೇಡಿ ಅಂತ ದೇವೇಗೌಡರಿಗೆ ಮೋದಿ ಅವರು ಕಳೆದ ಬಾರಿ ಬಂದಾಗಲೂ ಕೂಡ ಅವರಿಗೆ ಒಳ್ಳೆಯ ಇದನ್ನ, ಎಲ್ಲಿಗೆ ಹೋಗ್ಬೇಡಿ, ನೀವು ನನ್ನ ಮನೆಗೆ ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲಿ ಅಂದ್ರೆ ಅವ್ರು ಯಾವತ್ತೂ ಕೂಡ ದೇವೇಗೌಡರನ್ನ ಇದು ಮಾಡಲಿಲ್ಲ. ಅವ್ರು ಬಂದ್ರೆ ನಾನು ಸ್ವಾಗತ ಮಾಡ್ತೇನೆ ದ್ವಾರದವರೆಗೆ ಹೋಗಿ ಅಂತ ಅದೆಲ್ಲ ಹೇಳುವುದು. ಯಾಕೆ ಹೇಳಿದ್ರೆ ಈಗ ಗರಂ ಆದಂತಹ ದೇವೇಗೌಡರು ಸ್ವಲ್ಪ ನರಮ್ ಆಗ್ತಾರೆ. ಅವರು ಆ ಮಗನ ವಿಷಯದಲ್ಲಿ ಆಗಬಹುದು, ಮುಂದೆ ನರಮ್ ಆಗುವ ಸಾಧ್ಯತೆಗಳಿದೆ ಆ ನಾಟಕ ಜನರಿಗೋಸ್ಕರ. ಆದ್ರೆ ಇದೊಂದೊಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಯಾರು, ನರೇಂದ್ರ ಮೋದಿ ಅವರು. ದೇವೇಗೌಡರಿಗೂ HD ಕುಮಾರಸ್ವಾಮಿಗೂ ಆ ಮೂಲಕ ಮತದಾರರಿಗೂ ಸಂದೇಶಗಳನ್ನು ಕೊಟ್ಟು, ಅಂದ್ರೆ ಇನ್ನು ಮುಂದೆ ನೀವೇನು ಹೇಳಲಿಕ್ಕಿಲ್ಲ. ಮತ್ತೆ ಅಟ್ಲೀಸ್ಟ್ ಇಲ್ಲಿ ಒಂದಿಷ್ಟು JDS ಮತಗಳು ಏನಾದ್ರು ಇದ್ರೆ ಯಾವ್ದ್ರಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲೋ ಅಥವಾ ಕರಾವಳಿಯಲ್ಲಿ ಅಂದ್ರೆ ಅದು ಲೆಕ್ಕಕ್ಕೆ ಮಾತ್ರ ಇದ್ರೆ ಅದು ಕೂಡ ನಮಗೆ ಬರಲಿ ಅನ್ನುವಂತ ಲೆಕ್ಕ ಬಂದ್ರು. ಆ ರೀತಿಯಾಗಿ ನರೇಂದ್ರ ಮೋದಿ ಅವರು ಒಂದು ಒಳ್ಳೆಯ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಏನ್ ಹೇಳಿದ್ರೆ ಎಲ್ಲರನ್ನ ಮೆಚ್ಚಿಸುವಂತಹ ವಿಷಯ. ಕೊನೆಯದಾಗಿ ರಾಹುಲ್ ಗಾಂಧಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅಥವಾ ಕಾಂಗ್ರೆಸ್ನವರಿಗೆ ಟೀಕಿಸುವಂತ, ಮತ್ತೆ ಅವರು ಮುಖ್ಯವಾಗಿ ಇಲ್ಲಿ ಹಿಂದುತ್ವದ ವಿಷಯವನ್ನು ಮಾತಾಡಿದ್ದಾರೆ. 2 ಡಜನ್ ಏನು BJP ಕಾರ್ಯಕರ್ತರ ಕೊಲೆ ಮಾಡಿದ್ದೀರಿ ನೀವು ಅಂತ ಕಾಂಗ್ರೆಸ್ಗೆ, ನೀವು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಏನು, ಇಷ್ಟವರೆಗೆ ಮೋದಿ ಪ್ರಧಾನಮಂತ್ರಿ ಈ ರೀತಿಯಾಗಿ ಮಾತಾಡಿದ್ದಿಲ್ಲ. ಪ್ರಧಾನಮಂತ್ರಿ ಈಗ ಅಮಿತ್ ಶಾ BJP ರಾಷ್ಟ್ರಾಧ್ಯಕ್ಷರು ಮಾತಾಡಿರ್ಬೋದು, ಆದ್ರೆ ಮುಖ್ಯವಾಗಿ ಪ್ರಧಾನಮಂತ್ರಿಯೇ ನೀವು 2 ಡಜನ್ BJP ಕಾರ್ಯಕರ್ತರನ್ನ ಕೊಂದಿದ್ದೀರಿ, ರಾಜಕೀಯದಲ್ಲಿ ಹಿಂಸೆಗೆ ಅವಕಾಶವಿದೆಯೇ, ನೀವು ಹಿಂಸೆಯನ್ನ ಮಾಡ್ತಾ ಇದ್ದೀರಿ, ಏನು ಅಭಿಪ್ರಾಯ ಭೇದಕ್ಕೋಸ್ಕರ
ಏನು ಸಿದ್ಧಾಂತದ ಭೇದಕ್ಕೋಸ್ಕರ 2 ಡಜನ್ ಬಿಜೆಪಿಯ ನಮ್ಮ ಕಾರ್ಯಕರ್ತರನ್ನ ಕೊಂದಿದ್ದೀರಿ ಅಂತ ಹೇಳುವ ಮೂಲಕ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಮತ್ತೆ ಮರಳು ಮಾಫಿಯಾವನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಕರಾವಳಿಯಲ್ಲಿ ಸ್ವಲ್ಪ ಮರಳು ಮಾಫಿಯಾಗಳು ಜಾಸ್ತಿ ಅಂದ್ರೆ ಇಲ್ಲಿ ಬಹಳ ಅಂದ್ರೆ ಅಳೆದು ತೂಗಿ ವಿಮರ್ಶೆ ಮಾಡಿ ಅವರಿಗೆ ಭಾಷಣ ಬರೆದು ಕೊಟ್ಟವರು ಸಿದ್ಧಪಡಿಸಿಕೊಟ್ಟಿದ್ದಾರೆ. ಭಾಷಣವನ್ನ ಅತ್ಯದ್ಭುತವಾಗಿ ಬರೆದು ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಒಬ್ರು ಗುರುರಾಜ್ ಪೂಜಾರಿ, ಅದು ಯಾವ ರಾಜಕೀಯಕ್ಕೂ ಸಂಬಂಧ ಪಡೋರು, ಬಟ್ ಬಿಲ್ಲವಾಗಿ ಒಂದು ಫ್ಯಾಕ್ಟರಿ ಇದೆ ಗುರುರಾಜ್ ಪೂಜಾರಿ, ಅವರನ್ನ ಏನು ಹೊಗಳಿದ್ದಾರೆ. ನೀವು ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ನಮಗೆ ಏನು ಭಾರತ ದೇಶವನ್ನ ಒಂದು ಹೆಸರನ್ನ ಮಾನವನ್ನ ಕಾಪಾಡಿದಿರಿ ಅಂತ ಹೇಳಿ ಆ ರೀತಿ ಅಂದ್ರೆ ಪ್ರತಿ ಒಂದನ್ನು ಅವರು ಭಾಷಣ ಬರೆದು ಅಲ್ಲಿ ಸ್ಥಳೀಯರಿಗೆ ಕೂತ್ಕೊಂಡು ಏನೆಲ್ಲ ವಿಷಯ ಬರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಬರೆದು ಅವರ ಕೈಯಲ್ಲಿ ಇಟ್ಟುಬಿಟ್ಟಿದ್ದಾರೆ. ಖಂಡಿತ ಅಂದ್ರೆ ತುಂಬಾ ಚೆನ್ನಾಗಿ ಆ ಭಾಷಣ ಪ್ರಿಪೇರ್ ಮಾಡಿದ ಬಗ್ಗೆ ನನಗೂ ಸ್ವಲ್ಪ ಮೆಚ್ಚುಗೆ ಆಗಿದೆ. ಯಾಕಂದ್ರೆ ಅವರು ಎಲ್ಲ ಯಾವ ರೀತಿಯನ್ನ ಆ ಊರಿನವರನ್ನ ಮೆಚ್ಚಿಸಬೇಕು, ಆ ಒಂದು ಸಿದ್ಧಾಂತದವರನ್ನ, ಅಥವಾ ಎಲ್ಲಿಯೋ ಕೂತವರು ಅಥವಾ ದೆಹಲಿಯವರು ಬೆಂಗಳೂರಿನವರು ಇನ್ಯಾರೋ ನೇರವಾಗಿ ಬಂದು ಕಾಂಗ್ರೆಸ್ಗೆ ಬೈಯೋದು, ರಾಹುಲ್ ಗಾಂಧಿಗೆ ಬೈಯೋದು ಆ ರೀತಿ ಯಾವತ್ತೂ ಮಾಡಲಿಲ್ಲ. ಅಲ್ಲಿ ಮಟ್ಟದ ಬಗ್ಗೆ ಹೊಗಳಿದ್ದಾರೆ, ಮಧ್ವಾಚಾರ್ಯರ ಬಗ್ಗೆ ಹೊಗಳಿದ್ದಾರೆ, ಪರಶುರಾಮ ಸೃಷ್ಟಿ ಅಂದ್ರೆ ಅಲ್ಲೇ ಸ್ಥಳೀಯವಾಗಿ ಏನೆಲ್ಲ ಜನರನ್ನ ಹಿಡಿದು ಇಟ್ಟುಕೊಳ್ಳಬೇಕು, ಏನೆಲ್ಲ ಮಾಡಬೇಕು, ತಂತ್ರಗಳನ್ನು ಮಾಡಬೇಕು, ಚಪ್ಪಾಳೆ ಗಿಟ್ಟಿಸ್ಲಿಕ್ಕೆ ಏನೆಲ್ಲ ಸಾಧ್ಯ ಇದೆಯೋ ಆ ಚಪ್ಪಾಳೆ ಎಲ್ಲಿ ಮತವಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಅದೆಲ್ಲವನ್ನು ಅವರು ಮಾಡಿದ್ದಾರೆ. ನಾನು ಧರ್ಮಸ್ಥಳದಲ್ಲಿ ಅವರ ಭಾಷಣವನ್ನು ಕೇಳಿದ್ದೇನೆ. ಅಲ್ಲಿ ಸಂಪೂರ್ಣ ವಿಭಿನ್ನವಾಗಿ ಒಬ್ಬ ಪ್ರಧಾನಮಂತ್ರಿ ಭಾಷಣ ಆಗಿದೆ. ಇಲ್ಲಿ ಒಬ್ಬ ಯಾಚಕನ ಮತಯಾಚನೆ ಮಾಡುವಂತ ಯಾಚಕನ ದೃಷ್ಟಿಯಲ್ಲಿ ಒಂದು ಸ್ವಲ್ಪ ಬಗ್ಗಿ ತಗ್ಗಿಯ ಮಾತುಗಳಿತ್ತು. ನೀವು ಸ್ವಲ್ಪ ಪೆಂಡಲ್ ಹಾಕಿದಿರಿ, ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ, ನೀವು ಇಷ್ಟೆಲ್ಲ ಬಿಸಿಲಲ್ಲಿ ನಿಂತಿದ್ದೀರಿ ನನಗಾಗಿ ಕಾಯ್ತಾ, ಅಲ್ಲೂ ಕೂಡ ಅನುಕಂಪ ಅಂದ್ರೆ ಅವರ ಬಗ್ಗೆ ಒಂದು ಪ್ರೀತಿಯ ಅಯ್ಯೋ ಪಾಪ ಹೀಗಾಯ್ತಲ್ಲ ಎನ್ನುವಂತ ಆ ರೀತಿಯ ಸಿಂಪತಿ, ಅಂದ್ರೆ ಎಲ್ಲಾ ರೀತಿಯಲ್ಲೂ ಭಾಷಣ ಒಂದು ಪರಿಪಕ್ವವಾಗಿ ಇತ್ತು. ಇಲ್ಲಿ ಮರಳು ಮಾಫಿಯಾದ ಬಗ್ಗೆ ಮಾತಾಡಿದ್ರು. ಅಂದ್ರೆ ಇಲ್ಲಿ ಮರಳು ಮಾಫಿಯಾಗಳು ಹೆಚ್ಚಾಗ್ತಾ ಇದೆ, ಬಡವರಿಗೆ ಮರಳು ಸಿಗ್ತಾ ಇಲ್ಲ, ಈ ಬಗ್ಗೆಯೂ ತುಂಬಾ ಅಂದ್ರೆ ಒಂದು ವ್ಯವಸ್ಥಿತವಾಗಿ ಕರೆಕ್ಟ್ ಅಂದ್ರೆ ಅವರ ಬಿಜೆಪಿಗೆ ಒಂದು ಸರಿಯಾದಂತ ಇದರಲ್ಲಿ ಮಾತಾಡಿದ್ದಾರೆ. ಸೊ ಓಕೆ, ಈಗ ನಾವು ಇನ್ನು ರಾಹುಲ್ ಗಾಂಧಿ ವಿಷಯ ಬಂದ್ರೆ, ರಾಹುಲ್ ವಾರದ ಹಿಂದೆ ಬಂದಿದ್ರು, ಒಂದಷ್ಟು ಅವರು ಕೂಡ ನಾವು ಕರಾವಳಿಯಲ್ಲಿ ತಮ್ಮ ಪ್ರಚಾರವನ್ನು ಮಾಡಿದ್ರು. ಸೊ ಅವರ ಬಗ್ಗೆ ಅವರ ನಿಲ್ಲುವ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಈಗ ಏನಾಗ್ತಾ ಇದ್ರೆ ಹೇಳಿದ್ರೆ, ಈಗ ರಾಹುಲ್ ಗಾಂಧಿ ಅವರು ಬಂದ್ರು ಆವಾಗ ನೆನಪಿರ್ತದೆ, ಸ್ವಲ್ಪ ಹೊತ್ತಾದ್ಮೇಲೆ ಮೋದಿ ಅವರು ಬಂದ್ರು ನೆನಪಿರ್ತದೆ, ನಾಳ್ದು ಪುನಃ ಇವರು ರಾಹುಲ್ ಗಾಂಧಿ ಅವರು ಬರ್ತಾರೆ ನಾಲ್ಕಾರು, ಆವಾಗ ಪುನಃ ರಿಫ್ರೆಶ್ ಆಗ್ತದೆ. ಹಾಗೆ ಕೊನೆಯವರೆಗೆ ಯಾವುದು ಇವರು ಭಾಷಣಗಳು ಉಳಿತದೋ ಅದು ಮುಖ್ಯವಾಗಿ ತಲೆಯಲ್ಲಿ ಉಳಿತದೆ. ಈಗ ಇಲ್ಲಿ ಏನು ವಿಶೇಷ ಹೇಳಿದೆ, ಮೋದಿಯವರು ಬಂದರೂ ಕೂಡ ಕೃಷ್ಣ ಮಠಕ್ಕೆ ಹೋಗಲಿಲ್ಲ ಅಥವಾ ಯಾವುದೇ ದೇವಸ್ಥಾನಗಳಿಗೆ ಹೋಗಲಿಲ್ಲ. ಅವರು ಹೇಳಿದ್ರು ರಾಜಕಾರಣದೇ ಧರ್ಮ. ಆದರೆ ರಾಹುಲ್ ಗಾಂಧಿಯವರನ್ನು ನೋಡಿದರೆ ಸಂಪೂರ್ಣ ತದ್ವಿರುದ್ಧ. ಅವರು ಇಲ್ಲಿ ಭಾಷಣ ಮಾಡಿದ್ರು, ಇಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು, ಆಮೇಲೆ ಬಂಟ್ವಾಳದಲ್ಲಿ ಸಮಾವೇಶ ಮಾಡಿದ್ರು. ಏನು ಕೇಂದ್ರ ಸರ್ಕಾರವನ್ನು ಸಂಪೂರ್ಣವಾಗಿ ತಗೊಂಡಿದ್ದಾರೆ. ಅವರ ವಿಷಯಗಳನ್ನು ನೋಡುವಾಗ ಅವರು ಈ ಬಾರಿ ರಾಹುಲ್ ಗಾಂಧಿಯ ಭಾಷಣ ಒಂದು ಚೆನ್ನಾಗಿ ಸರಿಯಾಗಿ ಒಂದು ಮೆಚ್ಯೂರಿಟಿ, ಮುತ್ಸದ್ದಿತನದ ಒಬ್ಬ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ಒಂದು ಅಧ್ಯಕ್ಷನಾದ ಭಾಷಣ ತರಬೇತಿಗೊಂಡಿದ್ದಾರೆ. ಅವರ ಅವರದ್ದು ಭಾಷಣಗಳು ತುಂಬಾ ಖುಷಿ ಆಗ್ತದೆ. ಅಂದ್ರೆ ಅವರು ಅಷ್ಟು ಹೈಫೈ ಇದರಿಂದ ಬಂದವರು ಕೂಡ ಸರಳತನ ತೋರಿಸ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಅವರು ಎಲ್ಲರೊಟ್ಟಿಗೆ ಊಟ ಮಾಡೋದು, ಎಲ್ಲರೊಟ್ಟಿಗೆ ತಿಂಡಿ ತಿನ್ನೋದು, ಜನಾರ್ದನ ಪೂಜಾರಿ ಅವರನ್ನ ತಾನೇ ಎದ್ದು ಬಂದು ಅಂದ್ರೆ ರಾಹುಲ್ ಗಾಂಧಿ ಬಂದ ಬಳಿಕ ಇಲ್ಲಿಯ ಕಾಂಗ್ರೆಸ್ನ ಭಿನ್ನ ಮತಗಳು ಎಲ್ಲ ಬಹುತೇಕ ಶಮನ ಆಗಿದೆ. ಇಲ್ಲಿಯ ಮೇಜರ್ ಹೆಸರಾಗಿರುವಂತದ್ದು ಜನಾರ್ದನ ಪೂಜಾರಿ. ಅವರಿಗೆ ಅವಮಾನ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿತ್ತು, ಎಲ್ಲರೂ ಗಲಾಟೆ ಮಾಡಿದ್ದು, ಎಲ್ಲವೂ ಒಂದು ಹಬ್ಬಿತ್ತು. ಜನಾರ್ದನ ಪೂಜಾರಿ ಗಳಗಳ ಹತ್ತದ್ದು ನೋಡಿ ಅವರ ಸಮುದಾಯದ ನಾಯಕರ ಎದೆ ಪಡಿ ಅಭಿಮಾನಿಗಳು ನೋವಾಗಿದ್ದಿದೆ. ಆದರೆ ರಾಹುಲ್ ಗಾಂಧಿ ಯಾವಾಗ ಇಲ್ಲಿ ಜನಾರ್ದನ ಪೂಜಾರಿ ಕುದ್ರೋಳಿ ದೇವಸ್ಥಾನಕ್ಕೆ ಬಂದರು, ಅದರೊಟ್ಟಿಗೆ ಸಿದ್ದರಾಮಯ್ಯ ಕೂಡ ಬಂದರು, ಜನಾರ್ದನ ಪೂಜಾರಿ ಅವರನ್ನು ಸಂಪೂರ್ಣ ಕ್ಷಮಿಸಿಬಿಟ್ರು. ಗಳಗಳನೆ ಹತ್ತಾಗ ಇವರು ಕೈಯಿಂದ ಮುಖ ಅಪ್ಪಿ ಹಿಡ್ಕೊಂಡ್ರು ರಾಹುಲ್ ಗಾಂಧಿ. ಆ ಒಂದು ಕ್ಷಣಗಳಲ್ಲಿ ಇವರು ಗಾಂಧಿಯ ಒಂದು ಪಕ್ಷ ನಿಷ್ಠೆಗೆ ಅಥವಾ ಗಾಂಧಿಯ ಕುಟುಂಬಕ್ಕೆ ನಮ್ಮ ಜನಾರ್ದನ ಪೂಜಾರಿ ಎಷ್ಟು ನಿಷ್ಠೆ ಹೇಳಿದರೆ, ಅಲ್ಲಿ ಇಂದಿರಾ ಗಾಂಧಿ ಬಂದಿದ್ದಾರೆ, ಸೋನಿಯಾ ಗಾಂಧಿ ಬಂದಿದ್ದಾರೆ, ರಾಜೀವ್ ಗಾಂಧಿ ಬಂದಿದ್ದಾರೆ, ನೆನಪಿಲ್ಲ, ಬಟ್ ರಾಜೀವ್ ಗಾಂಧಿ ಬಂದದ್ದು, ಸೋನಿಯಾ ಗಾಂಧಿ ಬಂದದ್ದು, ಅವರು ಈಗ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಅಂದ್ರೆ ಅಷ್ಟು ನಿಷ್ಠೆ ಇರುವಂತವರು ಅವರು ರಾಹುಲ್ ಗಾಂಧಿಯ ಒಂದೇ ಒಂದು ಸ್ಪರ್ಶದಿಂದ, ಅವರ ಒಂದೇ ಒಂದು ಕೈ ಹಿಡಿದು ಎಳೆಯುವುದರಿಂದ ಎಲ್ಲವನ್ನ ಈ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಅಥವಾ ಇಲ್ಲಿಯ ಅವರು ಏನು ಟೀಕೆ ಮಾಡ್ತಾ ಇದ್ರು ಎಲ್ಲವನ್ನು ಮಾಡಿದ ಎಲ್ಲವನ್ನ ಒಂದೇ ಕ್ಷಣದಲ್ಲಿ ಕ್ಷಮಿಸಿಬಿಟ್ಟಿದ್ದಾರೆ. ಅದಾದ ನಂತರ
ಜಲೀಲ್ ಕರೋಪಾಡಿ ವಿಷಯದಲ್ಲೂ ಕೂಡ ಅವರಿಗೆ ಸ್ವಲ್ಪ ಅಸಮಾಧಾನ ಇತ್ತು. ಅವರನ್ನು ಈ ಸರ್ಕ್ಯೂಟ್ ಹೌಸ್ನಲ್ಲಿ ಭೇಟಿಯಾಗಿ ಅವರನ್ನು ಸಮಾಧಾನ ಮಾಡಿದ್ದಾರೆ. ಅಂದರೆ ವಿಜಯ್ ಕುಮಾರ್ ಶೆಟ್ಟರು ಮೊನ್ನೆ ಒಂದು ಎದುರುಗಡೆ ಕೂರ್ತಾ ಇದ್ರು ಚುನಾವಣಾ ಪ್ರಣಾಳಿಕೆಯಲ್ಲಿ. ಅಂದರೆ ಅಷ್ಟು ಕೂಡ ಬೈದವರು ರಾಹುಲ್ ಗಾಂಧಿಯ ಒಂದು ನೋಟಕ್ಕೆ ಕಾಯ್ತಾ ಇದ್ದಾರೆ. ಅವರ ಒಂದು ಇದು ಶಮನ ಆಗುವಂಥ ಒಂದು ಎಲ್ಲವೂ ಅಂದರೆ ರಾಹುಲ್ ಗಾಂಧಿ ಬಂದರೆ ಈಗ ಬಿಜೆಪಿಯವರು ಅಥವಾ ಈ ಸಾಮಾಜಿಕ ಜಾಲತಾಣದಲ್ಲಿ ತಮಾಷೆ ಮಾಡ್ತಾರೆ, ರಾಹುಲ್ ಗಾಂಧಿ ಬಂದರೆ ಬಿಜೆಪಿ ಕೊಟ್ಟು ಅಂತಹ ಯಾವುದೇ ಒಂದು ಬಿಜೆಪಿ ಕೊಟ್ಟು ಜಾಸ್ತಿ ಆಗ್ತದೆ ಅಂತಹ ಯಾವುದೇ ಒಂದು ಇಲ್ಲ, ವಾತಾವರಣ ಇಲ್ಲ. ಕಾಂಗ್ರೆಸ್ ಅವರಿಗೊಂದು ಭದ್ರತಾ ಭಾವನೆಗಳು, ಹೆಚ್ಚಿನ ಓಟುಗಳ ಆಕರ್ಷಣೆ ಆಗುವುದರಿಂದ ಒಂದು ಖುಷಿ ಆ ಕಾಂಗ್ರೆಸ್ನ ಯುವ ಕಾರ್ಯಕರ್ತರಲ್ಲಿ ಉತ್ಸಾಹ. ನೀವು ನೋಡಿರ್ಬೋದು ಚುನಾವಣಾ ಪ್ರಣಾಳಿಕೆ ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ಹೆಸರನ್ನು ಹೇಳುವಾಗ ಇಡೀ TMP ಹಾಲ್ನಲ್ಲಿ ಚಪ್ಪಾಳೆಗಳ ಸುರಿಮಳೆ ಕೇಳ್ತಾ ಇತ್ತು. ಸಿದ್ದರಾಮಯ್ಯನವರಿಗೂ ಚಪ್ಪಾಳೆ ಸುರಿಮಳೆ ಕೇಳ್ತಾ ಇತ್ತು. ವೀರಪ್ಪ ಮೊಯ್ಲಿಯವರಿಗೂ ಸ್ವಲ್ಪ, ರಾಹುಲ್ ಗಾಂಧಿಗಳು ಜಾಸ್ತಿ. ಅಂದರೆ ಜನರ ಒಂದು ಏನು ಆ ಹುಮ್ಮಸ್ಸನ್ನು ಈ ರಾಹುಲ್ ಗಾಂಧಿ ಬಂದದ್ರಿಂದ ಅದು ಪ್ಲಸ್ ಆಗ್ತದೆ, ಸಂಘಟನೆಗೆ ಒಳ್ಳೆಯದಾಗ್ತದೆ, ಇಲ್ಲಿಯ ಅಭ್ಯರ್ಥಿಗಳಿಗೂ ಹೆಲ್ಪ್ ಆಗ್ತದೆ. ಮತ್ತು ಒಂದು ಕೇಂದ್ರ ಸರ್ಕಾರವನ್ನು ಒಂದು ಜವಾಬ್ದಾರಿಯುತವಾಗಿ ಅವರು ಏನು ಪ್ರತಿಯೊಂದನ್ನು ಇವರು ಕೇಳಿದ್ದಾರೆ. ಏನು ನೀವು ಕೋಟಿ ಕೋಟಿ ಬ್ಯಾಂಕಿನ ಹೇಳ್ತೀರಿ ಹಾಕ್ತೀರಿ ಜನಧನ ಅಂತ ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ ಅದನ್ನು ಮರು ನೆನಪು ಮಾಡಿಕೊಳ್ಳೋ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಪೆಟ್ರೋಲ್ ಜಾಸ್ತಿ ಆಗಿದೆ ಬೆಲೆ, ಜನರಿಗೆ ಅನಿಸ್ತಾ ಇದೆ ಹೌದು ಪೆಟ್ರೋಲ್ ಜಾಸ್ತಿ ಆಗಿದೆ. ಈಗ ಕಟ್ಟಾ ಬಿಜೆಪಿಯವರು ಹೇಳದಿದ್ರು ಜನಸಾಮಾನ್ಯರಿಗೆ ಅನಿಸ್ತಾ ಇದೆ ಹೌದು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಎಲ್ಲವನ್ನು ಅವರು ಏನು ಜನರಿಗೆ ಮುಟ್ಟುವ ಹಾಗೆ ಇಲ್ಲಿ ಹೇಳಿದ್ದಾರೆ. ಬಟ್ ಮೋದಿಯ ಹಾಗೆ ಒಂದು ಫ್ಲೋ ಇಲ್ಲದೆ ಇರ್ಬೋದು. ಅಂದ್ರೆ ಮಾತು ನಾಯಕರ ವಿಷಯದಲ್ಲಿ ಈಗ ನಾವು ದೇವೇಗೌಡರನ್ನ ಮೋದಿಯವರನ್ನ ಅಥವಾ ದೇವೇಗೌಡರನ್ನ ರಾಹುಲ್ ಗಾಂಧಿ ಅವರನ್ನ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ದೇವೇಗೌಡರ ಪ್ರಭಾವವೇ ಬೇರೆ. ಅಂದ್ರೆ ಅವ್ರು ಮಾತಾಡುವ ಅವ್ರು ನಿಧಾನವಾಗಿ ಮಾತಾಡ್ತಾರೆ, ಅದು ನೀವು ಕೇಳುವಾಗ ನಿಮಗೆ ಬೇಸರವಾಗಬಹುದು. ಅದರ ಮಾತಿನ ಬಳಿಕದ ಒಂದು ಪ್ರತಿಕ್ರಿಯೆ ಇದೆಲ್ಲ ಅದು ಹಾಗೆ. ಅಂದ್ರೆ ಯಾರನ್ನ ಕಂಪೇರ್ ಮಾಡುವಂತದ್ದು ಇದು ಆದ್ರೆ ಈ ಮಾತಿನ ಓಘ ಪ್ರವಾಹ ಯಾಕೆ ಹೇಳಿದ್ರೆ ಇಲ್ಲಿ ಕನ್ನಡದಲ್ಲಿ ಯಾರು ಅದರ ತುರ್ಜುಮೆ ಮಾಡುವಂತ ಇದು ಭಾಷಾಂತರ ಮಾಡ್ಲಿಕ್ಕೆ ಹೋದ್ರು. ಆದ್ರೆ ಅದನ್ನ ಜನ ಕೇಳಲಿಲ್ಲ. ಯಾಕೆಂದ್ರೆ ಉಡುಪಿಯಿಂದ ಮೊದಲಿಂದಲೂ ಕೂಡ ಉಡುಪಿಯ ಅಥವಾ ಈಗ ಮಂಗಳೂರಿನ ಜನ ಅವ್ರು ಹಿಂದಿಯಲ್ಲೇ ಭಾಷಣವನ್ನ ಕೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಇಲ್ಲಿ ಬೇಸಿಕ್ ಮೂಲ ತುಳು ಭಾಷೆ ಆದ್ರಿಂದ, ಮಾತೃಭಾಷೆಯು ಕನ್ನಡ ಅಂದ್ರೆ ಬಳಕೆಯ ಭಾಷೆ, ವ್ಯಾವಹಾರಿಕ ಭಾಷೆ ಆದ್ರೂ ಹಿಂದಿ, ಯಾಕೆಂದ್ರೆ ಹಿಂದಿನಿಂದ ಕಾಲದಿಂದಲೂ ನಮಗೆ ಡಿಡಿಯಲ್ಲಿ ಬರ್ತಾ ಇದ್ರು ಹಿಂದಿ, ಸಣ್ಣ ಡಿಡಿ ಹಿಂದಿಯನ್ನ ನೋಡ್ತಾ ಇರೋದ್ರಿಂದ ದೂರದರ್ಶನ ಇಲ್ಲಿ ಭಾಷೆ ಅರ್ಥ ಆಗ್ತದೆ. ಆದ್ರೆ ಅದೇ ಕಾರಣಕ್ಕಾಗಿ ಚಾಮರಾಜನಗರದ ಅಥವಾ ಅಲ್ಲಿಯ ಭಾಷಣಕ್ಕಿಂತ ಮೋದಿಯವರ ಭಾಷಣ ಇಲ್ಲಿ ಒಂದು ಭಾವನಾಪೂರ್ವಕವಾಗಿತ್ತು, ಒಂದು ಒಳ್ಳೆಯ ಭಾವನೆ. ಈ ರಾಷ್ಟ್ರೀಯ ನಾಯಕರು ಬಂದದ್ರಿಂದ ಸ್ಥಳೀಯವಾಗಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಬಹುದು ಇದನ್ನು ನಾನು ನಿಮ್ಮದು ಕೇಳಿ ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪಕ್ಷಗಳ ಅಂದರೆ ಚುನಾವಣೆ ವಿಷಯದಲ್ಲಿ ಸ್ವಲ್ಪ ವಿಶ್ಲೇಷಣೆ ಚರ್ಚೆ ಮಾಡ್ತಾ ಇದ್ದೇವೆ. ಜಿತೇಂದ್ರ ಕುಂದೇಶ್ವರ್ ಅವರು ನನಗೆ ಸಾಥ್ ನೀಡ್ತಾ ಇದ್ದಾರೆ. ಜಿತೇಂದ್ರ ಅವರೇ, ನಾವು ಈಗ ರಾಷ್ಟ್ರೀಯ ನಾಯಕರು ಅಂದರೆ ಸ್ಥಳೀಯ ಚುನಾವಣೆ ಅಂದರೆ ವಿಧಾನಸಭೆ ಚುನಾವಣೆ ನಡೀತಾ ಇದೆ. ಇಲ್ಲಿ ಸ್ಥಳೀಯ ವಿಷಯಗಳು ಪ್ರಾಮುಖ್ಯತೆ ಪಡೀತವೆ ಅಥವಾ ಸ್ಥಳೀಯ ನಾಯಕರ ವಿಷಯಗಳು ಬರ್ತವೆ. ಅದರ ಜೊತೆಯಲ್ಲಿ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಬರ್ತಾ ಇರ್ತಾರೆ ಪ್ರಭಾವ ಬೀರಲಿಕ್ಕೆ. ಇದು ಎಷ್ಟರ ಮಟ್ಟಿಗೆ ಮತದಾರರನ್ನು ಸೆಳೀತದೆ, ಎಷ್ಟರ ಮಟ್ಟಿಗೆ ಮತದಾರರ ಮೇಲೆ ಪ್ರಭಾವ ಬೀರ್ತದೆ ಅಂತ? ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅವ್ರು ಬಂದು ಹೋದ ಮಾತ್ರಕ್ಕೆ ನಮಗೆ ಎಲ್ಲ ಮತಗಳು ಬಂದು ಬಿಡ್ತವೆ ಅನ್ನೋಂಥ ಖಂಡಿತ ಇಲ್ಲ. ಈ ಸ್ಥಳೀಯ ಸಮಸ್ಯೆಗಳು, ಆಡಳಿತ ವಿರೋಧಿ ಅಲೆ, ಕಟ್ಟರ್ ಹಿಂದುತ್ವ, ಆಮೇಲೆ ಏನು ಅಭಿವೃದ್ಧಿ ರಾಜಕಾರಣ, ಮತ್ತೆ ಕೆಲವೊಂದು ಈ ತರ ಯಾರು ಗೆಲ್ತಾರೆ ಒಂದು ಅಲ್ಲಿಗೆ ಟರ್ನ್ ಆಗೋದು, ಮತ್ತೆ ಕೆಲವೊಂದು ಭಾಷಣಗಳಿಂದ ಸ್ವಲ್ಪ 1% ಕೂಡ ಇರ್ತದೆ, 1%. ಆದ್ರೆ ಇಂಥವುಗಳು ಬಹಳ ಈಗ 1, 2, 3% ಇದೆಯಲ್ಲ, ಆ ಮತಗಳೇ ನಿರ್ಣಾಯಕ. ಈಗ ಬಿಜೆಪಿಯ ಭದ್ರ ಹಿಂದುತ್ವದ ಓಟುಗಳು ಹೋಗುವುದೇ ಇಲ್ಲ. ಕಳೆದ ಬಾರಿ ಒಂದು ಏನು ಕೆನೆ ಪದರ ಅಂತ ಇರ್ತದಲ್ಲ, ಆ ಬಿಜೆಪಿಯ ಒಂದು ಮೂಲಭೂತ ಓಟುಗಳು ಅದು ಹೋಗಿರ್ತದೆ. ಮಿನಿಮಮ್ ಓಟುಗಳು ಎಷ್ಟು 30% ಏನೋ ಇರ್ತದೆ. ಆಮೇಲೆ ಅದಕ್ಕಿಂತ ಮೇಲ್ಗಡೆ ಇರುವಂತದ್ದು ಬಿಜೆಪಿಯ ಒಂದು ಫೇವರ್ ಆಗಿರುವಂತದ್ದು. ಕಳೆದ ಬಾರಿ ಯಾರು ಒಟ್ಟಿಗೆ ಬರಲಿಲ್ಲ. ಬಿಜೆಪಿಯ ಆ ಒಂದು ಹಗರಣಗಳು, ಗಲಾಟೆಗಳು ಇದನ್ನ ರೋಸಿ ಹೋದಂತಹ ಜನ ಭದ್ರ ಓಟುಗಳು, ಆದ್ರೆ ಅವರು ಮತದಾನಕ್ಕೆ ಬರಲಿಲ್ಲ. ಭದ್ರ ಓಟುಗಳು ಬರ್ತದೆ, ಮೂಲಭೂತ ಓಟುಗಳು ಏನೇ ಆದ್ರೂ ಅವ್ರು ಹಾಕ್ತಾರೆ ಬಿಜೆಪಿ ಅಂತ ಹೇಳಿದ್ರೆ. ಅದರ ಮೇಲೆ ಸ್ವಲ್ಪ ಪರವಾಗಿರುವಂತವ್ರು ಬಿಜೆಪಿಯವರು, ಆದ್ರೆ ಅಷ್ಟು ಪದರ ಗಟ್ಟಿ ಆಗಿರುವುದಿಲ್ಲ. ಅವರು ಕೆಲವೊಮ್ಮೆ ಬದಲಾಗ್ತಾರೆ ಅಥವಾ ಬೇರೆ ಓಟ್ ಹಾಕೋದಿಲ್ಲ, ನಾನು ಬಿಜೆಪಿಗೆ ಹಾಕುದಿಲ್ಲ ಅಂತ. ಇವರು ಬಿಜೆಪಿಗೆ ಏನಾದ್ರೂ ಹಾಕ್ತಾರೆ. ಅವರು ಬಿಜೆಪಿಗೆ ಬೇರೆಯವರಿಗೆ ಹಾಕುದಿಲ್ಲ, ಬಿಜೆಪಿಗೆ ಹಾಕ್ತಾನೆ. ಅವರು ಓಟಿಗೆ ಬರಲಿಲ್ಲ. ಇನ್ನು ಸ್ವಲ್ಪ ಪದರ ಏನಿರ್ತದೆ, ಸ್ವಲ್ಪ ಬಿಜೆಪಿಯ ಒಂದು ಮನಸ್ಸಿರ್ತದೆ. ಆದರೆ ಅಭಿವೃದ್ಧಿ ಅಥವಾ ಏನೋ ಹೆಲ್ಪ್ ಮಾಡಿದರೆ ಅಂತ ಹೇಳಿ ಆ ಕಾಂಗ್ರೆಸ್ಗೆ ಟರ್ನ್ ಆಗುವಂತ ಸ್ವಲ್ಪ % ಇರ್ತದೆ. ಇನ್ನು ಏನು ಹೇಳಿದ್ರೆ ಕೊನೆಯ ಹಂತದಲ್ಲಿ ಯಾರು ಗೆಲ್ತಾರೆ
ಒಳ್ಳೆ ಅವರಲ್ಲಿ ವಿಮರ್ಶೆ, ಅವರಲ್ಲಿ ಚರ್ಚೆಗಳು ಮಾಡಿಕೊಂಡು ಈ ಸರಿ ಇವ್ರಿಗೆ ಗೆಲ್ಬಹುದು, ಗೆಲ್ಲುವ ಪಾರ್ಟಿಗೆ ಹಾಕಲಿಕ್ಕೆ ಅಂತ ಒಂದು ವರ್ಗ ಇದೆ. ಅದು ಹೇಗೆ ನಮ್ಮ ಓಟನ್ನು ವೇಸ್ಟ್ ಮಾಡಬೇಕು ಅಂತ ಅದು ಒಂದು ವರ್ಗ ಇದೆ, ಎಲ್ಲೂ ಹೋದ್ರೆ ಇರ್ತದೆ. ಆ ಒಂದು ವರ್ಗ 1% ಅತಿ ಕಡಿಮೆ. ಆದ್ರೆ ಅದು ಅಂತ ಈ ಪದರಗಳದ್ದೆಲ್ಲ ಅಂದ್ರೆ ಅಭಿವೃದ್ಧಿ ರಾಜಕಾರಣ ಇದು ಅದು ಇದು ಅಂತ ಸಿದ್ಧಾಂತ ಅದೆಲ್ಲ ಬಿಟ್ಟು ಒಂದು ಕೇವಲವಾದಂತ ಒಂದು ಏನು ಗೆಲ್ಲುವ ಪಕ್ಷಕ್ಕೆ ವೋಟ್ ಹಾಕ್ತಂತ ಅಂತಹ ಪಕ್ಷಗಳು ಈ 1% 2% ಕಡಿಮೆ ಇರುವಂತದ್ದು ಇವುಗಳು ನಿರ್ಣಾಯಕವಾಗಿರ್ತದೆ. ಕಳೆದ ಬಾರಿ ಅವರು ಓಟಿಗೆ ಹೋಗ್ಲಿ, ಈ ಸಾರಿ ಓಟಿಗೆ ಬರ್ತಾರೆ ಗ್ಯಾರಂಟಿ ಅಂತ ಯಾವುದೇ ವಾತಾವರಣಗಳು. ಹಾಗಾಗಿ ಬಿಜೆಪಿಯ ಒಂದು ಭದ್ರ ಠೇವಣಿ ಯಾವುದು ನಷ್ಟ ಆಗುದಿಲ್ಲ. ಇನ್ನು ಇವರ ಏನು ಆಡಳಿತ ವಿರೋಧಿಯಲ್ಲೇ ಸ್ವಲ್ಪ ಏನಾದರೂ ಲಾಭ ಆಗಿದ್ರೆ ಆಗ್ತದೆ. ಹಾಗಾಗಿ ಈಗಿನ ಕರಾವಳಿಯಲ್ಲಿ ಇದು ಇಂತಹ ಸಣ್ಣ ಪುಟ್ಟ ಇಂತಹ ಸಮಾರಂಭಗಳು, ಸಭೆಗಳು ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ಚಿಲುಮೆಯನ್ನ ಹೆಚ್ಚಿಸುವುದರ ಜೊತೆಗೆ ಗೆಲ್ಲುವ ಒಂದು ರೀತಿಯ ಒಂದು ವಾತಾವರಣಗಳನ್ನು ಹುಟ್ಟಿದರೆ ಅವುಗಳು ಮತಗಳಾಗಿ ಪರಿವರ್ತನೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಪದೇ ಪದೇ ದೊಡ್ಡ ದೊಡ್ಡ ನಾಯಕರು ಇಲ್ಲಿಗೆ ಬರ್ತಾರೆ ಸಣ್ಣ ಸಣ್ಣ ವಿಷಯಗಳಲ್ಲಿ. ಈಗ ಮತ್ತೆ ಕೆಲವು ಸಲ ನಾವು ಹಿಂದಿನ ಚುನಾವಣೆಯಲ್ಲಿ ಅಥವಾ ಲೋಕಸಭೆ ಚುನಾವಣೆ ಅಲ್ಲ ಕೆಲವು ಚುನಾವಣೆಗಳನ್ನು ನೋಡಿದ್ದೇವೆ, ಈ ಮಾತು ತಪ್ಪುವುದು ಅಂತ ನಾಲಿಗೆ ಹೊರಡುವುದು ಅಥವಾ ನಾಲಿಗೆ ತಪ್ಪುವುದು ಅಂತ ಹೇಳ್ತಾರೆ. ಅಂದ್ರೆ ಕಡಿತೇನೆ, ಹೊಡಿತೇನೆ, ಬಡಿತೇನೆ, ಕೆಲವು ಮಾತುಗಳು ಹಿಂಸೆ, ಈಶ್ವರಪ್ಪ ಅವರು ನಾಲಿಗೆ ಕಟ್ಟಿಸ್ತೇವೆ ಇಂಥ ಮಾತುಗಳು ಕೂಡ ನಿಮ್ಮ ಓಟನ್ನು ಕಡಿದು ಹಾಕುವಂತ ಸಾಧ್ಯತೆ ಇದೆ. ಅಂದ್ರೆ ಇಂಥ ಮಾತುಗಳು ನಿಮ್ಮ ಅಂದ್ರೆ ಕೊನೆ ಕ್ಷಣದಲ್ಲಿ ಯಾರು ಇಂಥ ಮಾತುಗಳನ್ನು ಆಡ್ತಾರೆ ಅವರು ಆ ಪಕ್ಷದವರು ಹಿನ್ನಡೆ ಅನುಭವಿಸುವ ಸಾಧ್ಯತೆಗಳಿದೆ. ಎಜುಕೇಟೆಡ್ ಪೀಪಲ್ ಕೆಲವು ಹಿಂಸೆಯನ್ನು ಬಯಸದ, ಜಗಳವನ್ನು ಬಯಸದಂತಹ ಒಂದು ಒಳ್ಳೆಯ ಇದ್ರು ಇಂತಹ ಏನು ಕಚಡ ಮಾತುಗಳನ್ನು ಕೇಳುವಾಗ ಅಥವಾ ಒಂಥರ ರೀತಿಯ ಒಂದು ಹಿಂಸಾತ್ಮಕವಾದ ಮಾತುಗಳನ್ನು ಕೇಳುವಾಗ ಇವರಿಗೆ ಯಾಕೆ ಹಾಕಬೇಕು, ಅದು ಹೆಚ್ಚು ಪರ್ಸೆಂಟ್ ಇಲ್ಲ, ಬಹಳ ಕಡಿಮೆ 0.5% ಆ ತರ ಇರ್ಬೋದು. ಆದ್ರೂ ಅದು ನಿರ್ಣಾಯಕ ಆಗಿರ್ತದೆ ಆ ಸಂದರ್ಭದಲ್ಲಿ. ಅಂದ್ರೆ ಅವು ಕೂಡ ಸಣ್ಣ ಮಟ್ಟಿನ ಪರಿಣಾಮಗಳ ಬೀಳ್ತವೆ. ದೊಡ್ಡ ಮಟ್ಟದ ಅಲೆಗಳ ಈಗ ಒಂದು ಕಳೆದ ಬಾರಿ ಕಾಂಗ್ರೆಸ್ನ ಅಲೆಯ ಮುಂದೆ ಅಂದ್ರೆ ಯಾವ ಬಿಜೆಪಿಯ ಏನು ವರ್ಕೌಟ್ ಆಗುದಿಲ್ಲ. ಅಂದ್ರೆ ದೊಡ್ಡದಾದ ಒಂದು ಅಲೆಗಳು ಬಂದಿದ್ರೆ ಅಲ್ಲಿ ಇಂಥದ್ದು ಯಾವುದು ವರ್ಕೌಟ್ ಆಗುದಿಲ್ಲ. ಅಂದ್ರೆ ಇದು ಈಗ ಆ ರೀತಿ ಪರಿಸ್ಥಿತಿ ಇಲ್ಲ. ಈಗ ಜಿದ್ದಿನ ಸ್ಪರ್ಧೆ ಇದೆ. CM ಸಿದ್ದರಾಮಯ್ಯ ಅವರೇ ಬಿಜೆಪಿ 70 ಬರ್ಬೋದು ಅಂತ ಹೇಳ್ಬೇಕಾದ್ರೆ ಕಾಂಗ್ರೆಸ್ನವರು 90-100 ಎಕ್ಸ್ಪೆಕ್ಟ್ ಮಾಡೋದು ಏನು ತಪ್ಪಲ್ಲ. ಅಂದ್ರೆ ಅಷ್ಟು ಫೈಟ್ ಅನ್ನ ಸಿದ್ದರಾಮಯ್ಯ ನಿರೀಕ್ಷೆ ಮಾಡಿದ್ದಾರೆ ಅಂತ ಆದ್ರೆ ಮನಸ್ಸಿನಲ್ಲಿ ಇದು ಬಾಯಿ ತಪ್ಪಿ ಹೇಳಿದ್ದಾರೆ 60-70 ಸೀಟ್ ಬರ್ಬೋದು ಅಂತ. ಇದು ಕಾಂಗ್ರೆಸ್ನವ್ರು ಎಣಿಸ್ಬೇಕಾದ್ರೆ JDS 40-45 ಬಂದ್ರೆ ಕಾಂಗ್ರೆಸ್ಗೆ ಎಷ್ಟು ಬರ್ತದೆ ಅಂತ ಲೆಕ್ಕ ಹಾಕ್ಬೋದಲ್ಲ. ಅಂದ್ರೆ ಈ ರೀತಿಯಾದಂತ ಒಂದು ಇವರನ್ನು ವ್ಯಕ್ತಪಡಿಸುವುದರಿಂದ ಈ ಬಾರಿಯ ಚುನಾವಣಾ ಕಣ ಅದೊಂದು ಜಿದ್ದಾಜಿದ್ದಿ ಆಗಿದೆ. ಹಾಗಾಗಿ ಇಂತಹ ಸಮಾರಂಭಗಳು, ಇಂಥ ಸಣ್ಣ ಸಣ್ಣ ವಿಷಯಗಳು ಕೂಡ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹಾಗೆ ಈ ರೀತಿಯ ಮೋದಿಯವರು ಅಮಿತ್ ಶಾನ ಒಂದು ಆಗಮನದಿಂದ ಪಕ್ಷದ ಮಟ್ಟಿಗೆ ಒಂದು ಏನು ಗಟ್ಟಿಯಾಗಿ ಮಾಧ್ಯಮದಲ್ಲಿ ಸ್ವಲ್ಪ ಅವರ ಹೇಳಿಕೆಗಳು ಬಂದು ರಿಫ್ಲೆಕ್ಸ್ ಅಂದ್ರೆ ಅದನ್ನು ಸ್ವಲ್ಪ ರಿಫ್ರೆಶ್ ಆಗ್ತದೆ ವಿನಃ ಮತಗಳು ಹೆಚ್ಚಾಗುದಿಲ್ಲ. ಕಾರ್ಯಕರ್ತರಿಗೆ ಸ್ವಲ್ಪ ಕಾರ್ಯಕರ್ತರಲ್ಲಿ ಬಲ ತುಂಬಬಹುದು, ಕಾರ್ಯಕರ್ತರು ಹೆಚ್ಚಿಗೆ ಉತ್ಸಾಹ ಮೂಡಿಸುವುದು. ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ್ರೆ ಇವರು ಜನಸಾಮಾನ್ಯರನ್ನ ಅಂದ್ರೆ ಈ ಸಿದ್ಧಾಂತದ ಹೊರತಾಗಿಯೂ ಕೂಡ ಇರುವಂತಹ ವರ್ಗಗಳೆಲ್ಲ ಅವರನ್ನೆಲ್ಲವನ್ನೂ ತಡ್ತದೆ. ಹಾಗಾಗಿ ಈ ನರೇಂದ್ರ ಮೋದಿ ಅವರ ಸಮಾರಂಭ ಸ್ವಲ್ಪ ಹೆಚ್ಚಿನ ಒಂದು ಇದನ್ನ ಮೈಲೇಜ್ ಅನ್ನ ಪಡೀತದೆ ಅಂತ ನನ್ನ ಲೆಕ್ಕ. ಸೊ ಅದೇ ರೀತಿ ರಾಹುಲ್ ಗಾಂಧಿದು ಆಗಿರ್ಬೋದು. ಅಂದ್ರೆ ಇನ್ನು ರಾಹುಲ್ ಗಾಂಧಿ ಒಮ್ಮೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಜನರಿಗೆ ಮರೆತು ಈಗ ಮೋದಿ ಇವತ್ತು ಮತ್ತೆ ಚರ್ಚೆ ಆಗ್ತದೆ. ನಾಳೆ 4ನೇ ತಾರೀಕಿಗೆ ಮತ್ತೆ ರಾಹುಲ್ ಗಾಂಧಿ ಬಂದರೆ ಅವಾಗ ಮತ್ತೊಂದಷ್ಟು ಮರುದಿನ ಪುನಃ ಮೋದಿ ಅವರ ಕಾರ್ಯಕ್ರಮಗಳಿದೆ. ಹಾಗೆ ಬೆನ್ನಿಗೆ ಅವರು ಅಂದ್ರೆ ಅವರು ಬರುವಾಗ ನಾವು ಇರ್ಲೇಬೇಕು ಅನ್ನುವಂತ ಒಂದು ಇದು ಎರಡು ಪಕ್ಷದವರು ನಿರ್ಣಯ ಮಾಡಿರ್ಬೋದು ಅಂತ ಕಾಣ್ತಾ ಇದೆ ಅಂತ. ಅಂದ್ರೆ ಅವ್ರು ಎಲ್ಲೆಲ್ಲೂ ಹೋಗ್ತಾರೆ, ಇವರು ಎಲ್ಲೆಲ್ಲೂ ಹೋಗ್ಬೇಕು, ಅಲ್ಲೆಲ್ಲ ಹೋಗ್ಬೇಕು ಅಂತ. ಅಂದ್ರೆ ಅವ ಸಹಜ. ಅಂದ್ರೆ ಅಷ್ಟು ಜಿದ್ದಿನ ಕಣ ಕರ್ನಾಟಕವನ್ನ ಎಲ್ಲಿ ಇಡೀ ದೇಶವನ್ನ ಕೇಸರಿಮಯ ಇವತ್ತು ಹೇಳಿದ್ದಾರೆ, ಕೇಸರಿ ಮಾಡ್ಲಿಕ್ಕೆ ಒಂದು ಅವಕಾಶ. ಗಾಂಧೀಜಿಯವರು ಏನು ಹೇಳಿದ್ದಾರೆ, ಸ್ವಾತಂತ್ರ್ಯ ಬಂದ ಬಳಿಕ ಕಾಂಗ್ರೆಸ್ ಅನ್ನ ವಿಸರ್ಜಿಸಬೇಕು ಅಂತ. ಈಗ ನಿಮಗೆ ಉಡುಪಿಯವರಿಗೆ ಅಂದ್ರೆ ಈ ಕರ್ನಾಟಕದವರಿಗೆ ಒಂದು ಒಳ್ಳೆಯ ಅವಕಾಶವಿದೆ, ನೀವು ಅದನ್ನ ಮಾಡಿ ಅಂತ ಮೋದಿಯವರ ಒಂದು ಲೇವಡಿಯಾಗಿ ಒಂದು ಇವರನ್ನು ಕಾಂಗ್ರೆಸ್ಗೆ ಮೋದಿಯವರ ಮಾತನ್ನು ಎಷ್ಟರ ಮಟ್ಟಿಗೆ ಮತದಾರರನ್ನ ಗಣನೆಗೆ ತಗೊಳ್ತಾರೆ ಅನ್ನೋದು ಕೂಡ ನಾವು ನೋಡಬೇಕಾಗಿದೆ. ಸೊ ಇನ್ನು ಮತದಾನದ ವಿಷಯಕ್ಕೆ ಬರುವುದಾದ್ರೆ ನಮ್ಮ ಮತದಾರರು ಅಂದ್ರೆ ನಮ್ಮ ದಕ್ಷಿಣ ಕರಾವಳಿಯ ಮತದಾರರು ಅದೆಷ್ಟರ ಮಟ್ಟಿಗೆ ಪ್ರಬುದ್ಧರು ಅಂತ. ಇಲ್ಲಿಯ ಮತದಾರರು ಪ್ರಬುದ್ಧರು ಎನ್ನುವುದಕ್ಕೆ ಕಳೆದ ಬಾರಿಯ ಚುನಾವಣೆ ಉದಾಹರಣೆ. ಅದಕ್ಕಿಂತ ಹಿಂಚೆ ಬಿಜೆಪಿ ಏನು 5-2 5-3 ಅಂದ್ರೆ ಬಿಜೆಪಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿತ್ತು.
ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ 7-1 ಅದು ಸುಳ್ಯ ಈ ಕಾಂಗ್ರೆಸ್ನ ಸುನಾಮಿ ಸುಳ್ಯದ ಗುಡ್ಡದ ಮೇಲೆವರೆಗೆ ಹತ್ತಿರ ಬಂದಿದೆ. ಅಲ್ಲಿ ಒಂದು 1300 ಓಟುಗಳು ಸಣ್ಣ ಸ್ವಲ್ಪ ಇನ್ನೂ ಫೋರ್ಸ್ ಅಲ್ಲಿ ಇದ್ರೆ ಅದು ಸುಳ್ಯವನ್ನ ಕಿತ್ಕೊಂಡು ಹೋಗ್ತದೆ. ಅಂದ್ರೆ ಇಲ್ಲಿಯ ಜನ ಪ್ರಬುದ್ಧರು ಹೇಳುವುದಕ್ಕೆ ಉದಾಹರಣೆ, ನೀವು ಬಿಜೆಪಿಯವರು ಮಾಡಿದಂತ ಗಲಾಟೆ ಹಗರಣ ಇದು ಎಲ್ಲವನ್ನ ನೋಡಿ ರೋಸಿ ಹೋದ ಜನ ಮಣ್ಣು ಮುಕ್ಕಿಸಿದ್ರು. ಆ ವಿರೋಧಿ ಅಲೆ ಉಂಟಲ್ಲ ಅದು ಸುಳ್ಯದ ಹತ್ರ ಹೋಗಿದೆ. ಅಲ್ಲಿಗೆ ಇನ್ನು ಸ್ವಲ್ಪವೇ ಉಳಿದಿರೋದು ಪೊಲೀಸ್ ಅಂದ್ರೆ ಅಲ್ಲಿವರೆಗೆ ಒಂದು ಇತ್ತು. ಮತ್ತೆ ಮಂಗಳೂರಿನ ಇಲ್ಲಿ ಬಿಜೆಪಿಯ ಹಿಂದುತ್ವದ ಪ್ರಯೋಗಶಾಲೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಶಕ್ತಿ ಕೇಂದ್ರ. ಅಂದ್ರೆ ಇಲ್ಲಿಯ ಕಲ್ಲಡ್ಕರದ ಬಗ್ಗೆ ಭಾಷಣ ಮಾಡುವಾಗ ಅವರನ್ನು ಅರೆಸ್ಟ್ ಮಾಡ್ತಾನೆ, ಇಲ್ಲಿ ಹಿಂದುತ್ವ ಪ್ರಯೋಗ ಮಾಡ್ತಾರೆ, ಇಲ್ಲಿಯ ಜನ ಕೋಮುವಾದಿಗಳು ಹೇಳ್ತಾ ಇದ್ರು. ಅವರಿಗೆ ಮುಖಕ್ಕೆ ಹೊಡೆದ ಹಾಗೆ ಪ್ರಗತಿ ಅಥವಾ ಏನು ಬುದ್ಧಿಜೀವಿಗಳು ಈ ರೀತಿಯ ಕರಾವಳಿಯ ಜನಕ್ಕೆ ಏನು ಲೇವಡಿ ಮಾಡ್ತಾ ಇದ್ರು, ತಮಾಷೆ ಮಾಡ್ತಾರೆ ಕೋಮುವಾದಿಗಳು ಧರ್ಮ, ಅದಕ್ಕೆ ಮುಖಕ್ಕೆ ಹೊಡೆಯುವ ಹಾಗೆ ಮಂಗಳೂರಿನ 4 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರನ್ನ ಗೆಲ್ಲಿಸುವ ಮೂಲಕ ಇಲ್ಲಿಯ ಜನ ನಾವು ಕೋಮುವಾದಿಗಳಲ್ಲ, ನಾವು ಜಾತ್ಯತೀತರು, ನಾವು ಒಳ್ಳೆಯವರನ್ನ ಬೆಂಬಲಿಸ್ತೇವೆ ಎಂಬುದನ್ನ ಏನು ಬಾಯಲ್ಲಿ ಹೇಳಿದ, ಭಾಷಣ ಮಾಡಿ ಹೇಳಿಲ್ಲ, ಮತದಾನ ಮಾಡುವ ಮೂಲಕ ತೋರಿಸಿದ್ದಾರೆ. ಆದರೆ ನೀವು ಯಾವತ್ತೂ ಕೂಡ ಕರಾವಳಿಗನ್ನ ಕೋಮುವಾದಿಗಳನ್ನು ಹೇಳಿದ್ರೆ ನಿಮ್ಮ ಮುಖಕ್ಕೆ ಹೊಡ್ಕೊಂಡಾಗೆ. ಯಾಕಂದ್ರೆ ಇಲ್ಲಿ ಬುದ್ಧಿವಂತರು, ಇಲ್ಲಿ ಏನು ಹಿಂದುತ್ವ ಅಂತ ಹೇಳಿದ್ರೆ ಖಾಲಿ ಟೋಟಲ್ ಅವರು ಎಲ್ಲರೂ ಮತದಾರನ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮತದಾರ ಎಲ್ಲರೂ ಮತ ಬೇಕಾಗ್ತದೆ. ಅಲ್ಲಿ ಅವ್ರು ಹೇಳ್ತಾ ಇರೋದು ಬಿಜೆಪಿ ಅಥವಾ ಸಂಘ ಪರಿವಾರ, ಸೊ ಅವರು ಇಲ್ಲಿ ಪ್ರಯೋಗವನ್ನು ಮಾಡ್ಲಿಕ್ಕೆ ಹೋಗ್ತಾರೆ, ಜನರನ್ನ ಚದುರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸೊ ಕೆಲವು ಜನ ಬಹಳ ದೊಡ್ಡ ಪ್ರಮಾಣದ ಜನ ಅದರ ಇದಕ್ಕೆ ಹಿಡಿತಕ್ಕೆ ಸಿಕ್ಕೊಂಡಿದ್ದಾರೆ ಅನ್ನುವಂತ ಆತಂಕ ಅವರಲ್ಲಿ ಇತ್ತು, ಅದನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಆತಂಕಕ್ಕೆ ಸರಿಯಾಗಿ ಇಲ್ಲಿಯ ಜನರು ಉತ್ತರವನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರ ಇರುವಂತಹ ಈ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರನ್ನ ಗೆಲ್ಲಿಸಬೇಕಾದ್ರೆ ಇಲ್ಲ ಹಿಂದೂಗಳು ಅಥವಾ ಯಾರು ಎಲ್ಲರೂ ಜಾತ್ಯತೀತರು ಇಲ್ಲಿಯ ಜನರು ಬಂಟ್ವಾಳದಲ್ಲಿ ರೈಗಳನ್ನ ಗೆಲ್ಲಿಸಬೇಕಾದ್ರೆ ಮುಸ್ಲಿಮ್ಸ್ ಜಾಸ್ತಿ ಇದ್ರು ಕೂಡ ಅಂದ್ರೆ ಅವರು ಕೂಡ ಅಂದ್ರೆ ಜಾತಿಯ ಮುಸ್ಲಿಮರು ರಮತ್ ರೈಗೆ ಓಟ್ ಹಾಕ್ಬೇಕು. ಅವರು ಕೂಡ ರಮಾನತ್ ರೈ ಹೇಳ್ಕೊಂಡಿದ್ದಾರೆ ಒಂದು ಕಡೆ, ನಾನು ಹೇಳ್ತಾ ಇರೋದು ಅಂದ್ರೆ ಅವ್ರು ಹೇಳ್ಕೊಂಡ್ರೆ ಅಂದ್ರೆ ಒಂದು ವೇಳೆ ಮುಸ್ಲಿಮ್ಸರು ಅವರ ಜಾತಿಯವರಿಗೆ ಧರ್ಮದವರಿಗೆ ಮತ ಕೊಡೋದಾದ್ರೆ ಅಲ್ಲಿ ಶುಂಠಿಗೊಪ್ಪ ಅಂದ್ರೆ ಮಾಜಿ ಶಾಸಕ ಇಬ್ರಾಹಿಂ ಶುಂಠಿಗೊಪ್ಪರ್ ಅವರು ಜೆಡಿಎಸ್ ನಿಂದ ಸ್ಪರ್ಧಿಸಿದ್ರು, ಅವರಿಗೆ 5,000 ಮತ ಪಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಅಂದ್ರೆ ಅಂತ ಮುಸ್ಲಿಮರು ಅಂದ್ರೆ ಜಾತ್ಯತೀತರಾಗಿರೋದ್ರಿಂದ ನನಗೆ ಬೆಂಬಲ ಕೊಟ್ಟರು ಅಂತ ಅವರು ಅಂದ್ರೆ ರಮಾನತ್ ರೈ ಖುದ್ದು. ಹಾಗಾಗಿ ಇಲ್ಲಿಯ ಜನನು ಕೆಲವೊಂದು 1% ಜನಗಳು ಇರ್ತಾರೆ ಗಲಾಟೆ ಮಾಡುದು. ಅವರು ಏನು ಟೊಪ್ಪಿ ಹಾಕೊಂಡಿರ್ಬೋದು ಅಥವಾ ನಾಮ ಹಾಕೊಂಡಿರ್ಬೋದು ಅಥವಾ ಶಿಲುಬೆ ಹಾಕಿಕೊಂಡಿರ್ಬೋದು, ಆದ್ರೆ ಅವರು ಅದನ್ನು ಪ್ರತಿನಿಧಿಸುವುದಿಲ್ಲ. ಅಂದ್ರೆ ವಿಷಯ ಅಂತ ಹೇಳಿದ್ರೆ ಅವರು ಹೆಚ್ಚು ಜನರಿಗೆ ಕಣ್ಣಿಗೆ ಬೀಳ್ತಾ ಇರ್ತಾರೆ, ಅಂದ್ರೆ ಅಂತವ್ರು ಎಲ್ಲರೂ ಅಲ್ಲ ಆಗಿರೋದಿಲ್ಲ. ಈಗ ಪತ್ರಿಕೆಗಳಲ್ಲೂ ಕೂಡ ಮರ್ಡರ್ ಆದ್ರೆ ಬರ್ತದೆ, ಅತ್ಯಾಚಾರ ಆದ್ರೆ ಬರ್ತದೆ, ಏನು ಒಂದು ಒಳ್ಳೆ ಕೆಲಸ ಆದ್ರೆ ಬರುವುದು ಬಹಳ ಕಡಿಮೆ ಬರ್ತದೆ. ಎಷ್ಟೋ ಒಂದು ಕಂಪಲ್ಸರಿ ಬರ್ತದೆ, ಇದು ಕಂಪಲ್ಸರಿ ಬರ್ತದೆ. ಒಳ್ಳೆ ಕೆಲಸ ಮಾಡಿದ್ರೆ ಕಂಪಲ್ಸರಿ, ಒಳ್ಳೆ ಕೆಲಸ ಸಣ್ಣ ಪುಟ್ಟ ಒಳ್ಳೆ ಕೆಲಸಗಳಲ್ಲಿ ಪ್ರತಿಬಿಂಬಿಸ್ಲಿಕ್ಕೆ ಆಗುದಿಲ್ಲ. ಅಷ್ಟು ಜನ ಒಳ್ಳೇದು ಮಾಡ್ತಿರ್ತಾರೆ. ಹಾಗಾಗಿ ನಮ್ಗೆ ಅವ್ನು ಒಳ್ಳೇದು ಮಾಡ್ಬೇಕು ಅಂದ್ರೆ ಅದು ಬಹಳ ಒಳ್ಳೇದಾಗಿರ್ಬೇಕು. ಹಾಗಾಗಿ ಅಂದ್ರೆ ಇಲ್ಲಿಯ ಜನ ಒಳ್ಳೆಯವರಿದ್ದಾರೆ, ಇಲ್ಲಿಯ ಜಾತ್ಯತೀತರಿದ್ದಾರೆ, ಒಳ್ಳೆಯ ಹಿಂದುತ್ವವನ್ನು ಹೊಂದಿದ್ದಾರೆ, ಒಳ್ಳೆಯ ಮುಸ್ಲಿಮರು ಇದ್ದಾರೆ, ಒಳ್ಳೆಯ ಕ್ರಿಸ್ತರಿದ್ದಾರೆ. ಆದ್ರೆ ಹೈಲೈಟ್ ಆಗುವಂತದ್ದು ಸಣ್ಣ ಪುಟ್ಟ ವಿಷಯಗಳಿಗೆ ಅಂದ್ರೆ ಅದನ್ನು ಹೈಲೈಟ್ ಆಗ್ತಾ ಇದ್ರಿಂದ ಈ ರೀತಿ ಭಾವನೆ ಬಂದ. ಹಾಗಾಗಿ ಇಲ್ಲಿಯ ಮತದಾರರು ನೀವು ಹೇಳಿದಾಗೆ ಪ್ರಬುದ್ಧರೇ ಹೌದು. ಓಕೆ ಸರ್, ನಾವು ಇನ್ನಷ್ಟು ಅಂದರೆ ಇಲ್ಲಿಯ ಮತದಾರರು, ಇಲ್ಲಿಯ ಜನರು, ಇಲ್ಲಿಯ ನಾಯಕರು ಮತ್ತು ಮುಂಬರುವ ಚುನಾವಣೆಯ ಒಂದು ನಿರೀಕ್ಷೆಗಳು ಈ ಬಗ್ಗೆ ಇನ್ನಷ್ಟು ಮಾತಾಡಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ರಾಜಕೀಯ ವಿಮರ್ಶೆ ಚರ್ಚೆ ಮಾಡ್ತಾ ಇದ್ದೇವೆ, ಯಾಕಂದರೆ ಇದು ಚುನಾವಣೆಯ ಸಮಯ ಮತ್ತು ಮತದಾರರಿಗೂ ಕೂಡ ವಾಸ್ತವ ವಿಷಯವನ್ನು ತಲುಪಿಸುವ ಪ್ರಯತ್ನ ಕೂಡ ಅಂತ ಹೇಳ್ತದೆ. ಇಲ್ಲಿ ಓಕೆ, ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ, ರಾಜ್ಯ ತಮ್ಮ ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ, ಮತ್ತು ಮತದಾರರು ಪ್ರಬುದ್ಧರಾಗಿದ್ದಾರೆ, ಅವರಿಗೆ ಯಾರಿಗೆ ಮತ ಕೊಡಬೇಕು ಅಂತ ಅವನು ನಿರ್ಣಯವನ್ನು ಕೂಡ ಮಾಡಿದ್ದಾರೆ. ಬಟ್ ಈ ಮಧ್ಯದಲ್ಲಿ ಈ ರಾಜಕೀಯ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯ, ಬಂಡಾಯ ಇದೆಲ್ಲ ಹೇಳ್ತದಲ್ಲ, ಅದು ಮತದಾರರ ಮೇಲೆ ಏನೋ ಪರಿಣಾಮ ಬೀರಬಹುದಾ ಅಥವಾ ಅವರನ್ನು ಅನುಸರಿಸಿ ಹೋಗುವವರು ಏನಾದರೂ ಕಾಣಬಹುದಾ ಅಂತ. ಈಗ ನಾವು ಒಂದು ಕಡೆಯಿಂದ ಆರಂಭಿಸುವುದಾದರೆ ಸುಳ್ಳೆ ಬಿಡಿ, ಸೇಫ್ ಸೈಡ್ ಎಲ್ಲರಿಗೂ, ಅಂದರೆ BJPಗೂ ಸೇಫ್, ಕಾಂಗ್ರೆಸ್ ಅಂದರೆ ಗೆದ್ದರೆ ಯಾರು ಗೆಲ್ಲಬಹುದು ಅಂತ ಮೀಸಲು ಕ್ಷೇತ್ರ. ಓಕೆ. ಅದರ ನಂತರ ಸ್ವಲ್ಪ ಪಕ್ಕದಲ್ಲಿ ಬಂದರೆ ಇನ್ನು ಇಲ್ಲಿ ಪುತ್ತೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕಾಂಗ್ರೆಸ್ನಲ್ಲೂ ಹೌದು, BJPಯಲ್ಲೂ ಹೌದು ಸಣ್ಣ ಭಿನ್ನಮತ ಕಾಣ್ತಾ ಇತ್ತು ಅಂತ, ಭಿನ್ನಾಭಿಪ್ರಾಯಗಳಿದ್ವು ಅಂತ. ಇದು ಭಿನ್ನಾಭಿಪ್ರಾಯಗಳು ಆರಂಭದಲ್ಲಿ ಟಿಕೆಟ್ ಸಿಗದೇ ಇರುವಾಗ ಸಹಜವಾಗಿ ಹೋಗುವಂಥದ್ದು. ಆಮೇಲೆ ಈ ಚುನಾವಣೆ ಸಂದರ್ಭದಲ್ಲಿ ಸಣ್ಣ ಒಂದು ಮತವನ್ನು ಬಿಡಲಿಕ್ಕೆ ನಾಯಕರು ಅಥವಾ ಅಭ್ಯರ್ಥಿಗಳು ತಯಾರಿರುವುದಿಲ್ಲ. ಶತಾಯ ಕಾರ್ಯವ ಕತ್ತೆ ಕಾಲು, ಅಂದರೆ ಕೆಲಸ ಆಗಬೇಕಾದ್ರೆ ಏನನ್ನು ಹಿಡಿಲಿಕ್ಕೆ ರೆಡಿ ಇರ್ತಾರೆ.
ಹಾಗಾಗಿ ಭಿನ್ನ ಮತವನ್ನ ಎಷ್ಟು ಶಮನ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ನೀವು ನೋಡಿರ್ಬೋದು ಸುರತ್ಕಲ್ಲಲ್ಲಿ ಅಥವಾ ಪುತ್ತೂರಿನಲ್ಲಿ ಭಿನ್ನ ಮತಗಳು ಬಿಜೆಪಿ ಪಾಲಿಗೆ ಅದು ನುಂಗಲಾರದ ತುತ್ತಾಗಿ ಬೆಳೆಯುವಂಥ ಎಲ್ಲ ಲಕ್ಷಣಗಳಿದ್ದವು. ಆದರೆ ಈಗ ಪತ್ರಿಕೆಗಳಲ್ಲಿ ನೋಡುವಂತೆ ಅಥವಾ ನೀವು ಹೇಳುವಂತೆ ಈಗ ಅರುಣ್ ಕುಮಾರ್ ಪುತ್ತಿಲ್ ಅವರು ಪ್ರಚಾರಕ್ಕೆ ಬಂದಿದ್ದಾರೆ. ಅಂದರೆ ಒಂದು ಹಿಂದೂ ಸಂಘಟನೆಗಳ ಮೂಲ ಜನಬೆಂಬಲ ಇರುವಂತಹ ಒಂದು ಅಲ್ಲಿಯ ಈ ಪ್ರಚಾರಕ್ಕೆ ಬಂದ ಭರತ್ ಶೆಟ್ಟಿ ವಿಷಯದಲ್ಲಿ ಅಥವಾ ಸತ್ಯ ಸುರತ್ಕಲ್ ವಿಷಯದಲ್ಲಿ ಇದನ್ನು ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಯಾಕೆ ಅಂದ್ರೆ ಇಲ್ಲಿ ಅಂದ್ರೆ ಸತ್ಯ ಸುರತ್ಕಲ್ ನೇರವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಇವತ್ತಿನವರೆಗೂ ಅವರು ಪ್ರಚಾರದ ವಿಷಯದಲ್ಲಿ ಕಾಣ್ತಾನೆ ಇಲ್ಲ. ಮತ್ತೆ ಅವರು ದೊಡ್ಡ ಪ್ರಮಾಣದಲ್ಲಿ ಒಂದು ಸಂಘಟನೆಯ ನಾಯಕರಾಗಿದ್ದವರು, ದೊಡ್ಡ ಪ್ರಮಾಣದಲ್ಲಿ ಅವರ ಹಿಂಬಾಲಕರು ಕೂಡ ಇದ್ದಾರೆ. ಸೊ ಇಂಥದ್ದು ಮತದಾರರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಖಂಡಿತ ಪರಿಣಾಮ ಬೀರ್ತದೆ. ಯಾಕೆ ಹೇಳಿದ್ರೆ ಅವರ ಹಿಂಬಾಲಕರು ಕೆಲವೊಂದು ಕಡೆ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಹೇಳುವಾಗ ಅವರ ಹಿಂಬಾಲಕರ ಕಟ್ಟರ್ ಹಿಂಬಾಲಕರು ಬಾಯಿಗೆ ಬಂದಾಗೆ ಬಿಜೆಪಿಯವರಿಗೆ ಬೈದದ್ದು ನಾನು ನೋಡಿದ್ದೇನೆ. ಅಂದ್ರೆ ಅವ ಓಟುಗಳು ಬೀಳುವ ಸಾಧ್ಯತೆಗಳ ಒಂದಷ್ಟು ಓಟುಗಳು ಕಮ್ಮಿ ಆಗ್ತವೆ ಖಂಡಿತ ಅವರ ಕಟ್ಟರ್ ಹಿಂಬಾಲಕರದ್ದು ಮಾತ್ರ. ಬಿಜೆಪಿ ಬರಬೇಕು, ಅಲ್ಟಿಮೇಟ್ ಅವರ ಫ್ರೆಂಡ್ಶಿಪ್ ಇದ್ರು, ಗೆಳೆಯರಾಗಿದ್ರು ಕೂಡ ಓಟ್ ಹಾಕುದಿಲ್ಲ. ಕಟ್ಟರ್ ಹಿಂಬಾಲಕರು ಅವರನ್ನು ತನು ಮನ ಧನ ಒಂದು ನೇರವಾಗಿ ಪಡೆಯುವಂತ ಸಹಾಯವನ್ನು ಪಡೆಯುವಂತವರು ಕೂಡ ಖಂಡಿತವಾಗಿ ಓಟ್ಗಳು ಹಾಕ್ತಿಲ್ಲ. ಅದು ಪ್ರಮಾಣ 500 ಒಳಗಿರ್ತದೆ ಎಷ್ಟೇ ದೊಡ್ಡ ಜನ ಆದರೂ ಇಲ್ಲಿಯ ಕರಾವಳಿಯ ಮಟ್ಟಿಗೆ. ಮತ್ತೆ ಯಾವಾಗಲೂ ಭಿನ್ನ ಮತ ಗೆದ್ದದ್ದು ಇಲ್ಲಿ ಬಹಳ ಕಡಿಮೆ ಕರಾವಳಿ ವಿಷಯದಲ್ಲಿ. ಅಂದ್ರೆ ಇಲ್ಲಿ ಪಕ್ಷ ಸಿದ್ಧಾಂತ ಹೆಚ್ಚು ಆದ್ಯತೆ ಪಡಿತದೆ. ಅದು ಇಲ್ಲ, ಬಹಳ ಅಪರೂಪಕ್ಕೊಮ್ಮೆ ಪಕ್ಷೇತರರನ್ನು ಗೆಲ್ಲಿಸುವಂತ ಉದಾಹರಣೆಗಳೇನು ಇದ್ರೆ ಬಿಟ್ರೆ ಬಹಳ ಅಪರೂಪ. ಉಡುಪಿಯಲ್ಲಿ ಮಾತ್ರ ಅದು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಅನ್ವಯವೇ ಆಗುದಿಲ್ಲ ಅಂತ. ಪಕ್ಷೇತರರು ನೀವು ಯಾವುದೇ ಕಸರತ್ತು ಮಾಡಿದ್ರು ಕೂಡ ನಿಮ್ಮನ್ನ ಏನು ಮಾಡ್ಲಿಕ್ಕೂ ಆಗುದಿಲ್ಲ. ಈಗ ನಿಮ್ಮ ಮದನ್ ರವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಹಳ ಪ್ರಚಾರದ ಮಾಡ್ತಾ ಇದ್ದಾರೆ, ಊರೂರು ಸಿಗ್ತಾರೆ. ಇಲ್ಲ, ಮದನ್ ರವರ್ದು ನಾನು ತುಂಬಾ ಜನ ಕಡೆ ಅವರ ಪೋಸ್ಟರ್ಗಳನ್ನ ನಾನು ನೋಡಿದೆ. ನಾನು ಕುತೂಹಲಕ್ಕಾಗಿ ಅಂಗಡಿಯವರ ಹತ್ರ ಕೇಳುದು, ಈ ಪೋಸ್ಟರ್ ನೀವು ಮದನ್ಗೆ ಸಪೋರ್ಟ್ ಅಂತ. ಇಜ್ಜಿ ಮಾರ್ರೆ ಆ ಜನ ಅಂಟದು ಓತು ಬೊರ್ಚಿ ಮಾಡ್ರೆ ಹಾಕೊಂಡ ಅಷ್ಟೇ, ಓಟ್ ಇಲ್ಲ. ಬಸ್ಗಳಲ್ಲಿ ಹಾಕಿದ್ರು, ಬಸ್ಗಳಲ್ಲಿ ನಾನು ಕೇಳಿದ್ರೆ ಪೊಲೀಸ್ ಹತ್ತ ಮಾರ ಅಂದ್ರೆ ಹಾಗೆ ಅವರು ಒಬ್ರು ಪೊಲೀಸ್ ಅಧಿಕಾರಿ ಹಾಗೆ ಅಂದ್ರೆ ಈಗೆಲ್ಲವರ ಪ್ರಚಾರ ವೆಹಿಕಲ್ಗಳಲ್ಲಿ ಟಾಟಾ ಎಸ್ಗಳು ಎಲ್ಲ ಕಡೆ ನಾನು ನೋಡಿದೆ, ತುಂಬಾ ಬೆಂಬಲ ಇರಬಹುದು ಅಂತ. ಅದು ಬೆಂಬಲದ ವಿಷಯ ಅಲ್ಲ, ಬಟ್ ಅವರು ತಲುಪುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಅವರು ಪೋಸ್ಟರ್ಗಳನ್ನು ಅಂಟಿದ್ದಾರೆ. ಆಕ್ಚುಲಿ ಆ ಪೋಸ್ಟರ್ ಅಂಟಿಸ್ಲಿಕ್ಕೆ ಇಲ್ಲ, ಇದು ತೆಗಿಲಿಕ್ಕೆ ಬರದಷ್ಟು ಅಂಟುಗಳಿದೆ. ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು, ಅದು ಈಗಿನ ರೂಲ್ಸ್ ಇರ್ಬೋದು, ತೆಗಿಲಿಕ್ಕೆ ಆಗುದಿಲ್ಲ. ಅಂದ್ರೆ ಅಷ್ಟು ಇದು ಅದೇ ಹಾಗಾಗಿ ಎಲ್ಲ ಕಡೆ ಅದು ಹರಕಳ, ಉಡುಪಿ ಎಲ್ಲ ಕಡೆ ಆ ಬಸ್ಗಳು ಹೋಗ್ತಾ ಇರ್ತವೆ. ಅಂದ್ರೆ ಅವರು ಅದನ್ನು ಪ್ರಯತ್ನ ಮಾಡಿದ್ದಾರೆ. ಬಟ್ ಹೆಚ್ಚಿನ ಮತಗಳನ್ನು ಅವರ ಕಟ್ಟರ್ ಬೆಂಬಲಿಗರನ್ನು ಬಿಟ್ರೆ ಮತಗಳು ಈಗ ಏನ್ ಹೇಳಿದ್ರೆ ಜಿದ್ದಿ ಆಗಿದೆ, ಬಿಜೆಪಿ ಕಾಂಗ್ರೆಸ್ ಆಗಿದೆ. ಸೊ ಇಲ್ಲಿ ಪಕ್ಷೇತರರು 1000 ಜನ ನಿಂತರು. ಅಂದ್ರೆ ನಾವು ಒಂದು ವಿಷಯ ನೋಡಬೇಕು, ಸಾಧಾರಣ ಉಳ್ಳಾಲ ಕ್ಷೇತ್ರದಲ್ಲಿ 9 ಜನ ಯಾರು ನಿಂತಿದ್ರಲ್ಲ ಮುಸ್ಲಿಂ. ಲಾಸ್ಟ್ ಟೈಮ್ ಇದು ಚುನಾವಣೆಯಲ್ಲಿ 9 ಮುಸ್ಲಿಂ ಅಭ್ಯರ್ಥಿಗಳು ಇದ್ರು. ಇವತ್ತು ಕೂಡ ಈ ಬಾರಿಯನ್ನು ಕಡಿಮೆ ಇಲ್ಲ, 5 ಜನ ಇದ್ದಾರೆ. ಮತ್ತು ಅದರಲ್ಲಿ ಅಶ್ರಫ್ ನಿಂತಿರೋದು ಸ್ವಲ್ಪ ಓಟ್ಗಳನ್ನು ಹೊಡಿಬಹುದು ಅಂತ ಸಾಧ್ಯತೆ. ಜೆಡಿಎಸ್ ಯಾಕೆ ಹೇಳಿದ್ರೆ ಅವರು ಮುಸ್ಲಿಂ ಸೆಂಟ್ರಲ್ ಕಮಿಟಿಯಿಂದ ಅಥವಾ ಮುಸ್ಲಿಂ ಪರ ಪ್ರತಿಭಟನೆಗಳಲ್ಲಿ ಮುಸ್ಲಿಮರ ಪರವಾಗಿ ಧ್ವನಿ ಎತ್ತಿದ್ದಾರೆ. SDPI ಕೂಡ ಅಶ್ರಫ್ನವರಿಗೆ ಒಂದು ಒಳಗಿಂದ ಒಳಗೆ ಬೆಂಬಲವನ್ನು ಕೊಡುವಂತ, ಯಾಕಂದ್ರೆ ಒಬ್ಬ ಮುಸ್ಲಿಂ ಮುಖಂಡ ಎನ್ನುವ ದೃಷ್ಟಿಯಲ್ಲಿ ಅಲ್ಲ. SDPI ಅವರು ಅಂದ್ರೆ ಅವರ ಹೋರಾಟಗಳಿಗೆ ಬೆಂಬಲ ಕೊಡ್ತಾ ಇತ್ತು ಹೊರತು ಈಗ ಚುನಾವಣೆಯಲ್ಲಿ ಚುನಾವಣೆ ಬೆಂಬಲ ಅದೇ ಆ ರೀತಿಯಾಗಿ ಬೆಂಬಲ ಒಳಗಿಂದ ಒಳಗೆ ಸಾಧ್ಯತೆ ಇಲ್ಲ ಅಂತ. ಯಾಕಂದ್ರೆ ಅಭ್ಯರ್ಥಿ ಇಲ್ಲ, ಅಭ್ಯರ್ಥಿ ಇದ್ದವರು ಹಿಂದೊಗೆದುಕೊಂಡಿದ್ದಾರೆ. ಅದರ ಅರ್ಥ ಅವರು ಈಗ ಕಾಂಗ್ರೆಸ್ ಅನ್ನು ಸಂಪೂರ್ಣ ಬೆಂಬಲಿಸ್ತಾ ಇದ್ದಾರೆ ಅನ್ನೋದ್ರಲ್ಲಿ ಇಲ್ಲ. ಕಾಂಗ್ರೆಸ್ ಈಗ SDPI ಅಲ್ಲಿ ನೀವು ನೋಡಿರ್ಬೋದು, SDPI ಮೊನ್ನೆ ಬಂಟ್ವಾಳದಲ್ಲಿ ರಿಯಾಜ್ ಬೇಟೆಯವರು ವಾಪಸ್ ತೆಗೆದುಕೊಂಡಾಗ ಅವಳ ಒಳಗಿಂದೊಳಗೆ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಳಗಿಂದೊಳಗೆ ಅವರ ವಾಟ್ಸಪ್ ಗ್ರೂಪ್ಗಳಲ್ಲೂ ಅವರ ಅಶ್ರಫ್ ಕುಳಾಯಿಯ ಶಹೀದ್ ಆದಂತ ಅಶ್ರಫ್ ಕುಳಾಬಿಯ ಒಂದು ಇದರಲ್ಲಿ ಅವರ ನೋವನ್ನ ಹೊರಗೆ ಹಾಕಿದ್ರು, ಬಲಿದಾನ ವ್ಯರ್ಥವಾಯ್ತೇನು ಅಂತ ರೀತಿಯಲ್ಲಿ. ಅಂದ್ರೆ ಒಳಗಿಂದೊಳಗೆ ಇದೆ, ಕುದಿತಾ ಇದೆ. ಇಂಥ ಕೆಲವರು ಕಾಂಗ್ರೆಸ್ಗೆ ಆದ್ರೆ ಬಿಜೆಪಿಯನ್ನು ನೋಡುವಾಗ ಹಾಕುವಂತ ಒಂದು ಬಂದರು. ಆದ್ರೆ ಇಲ್ಲಿ JDS ನಲ್ಲಿ ಅಶ್ರಫ್ ಒಂದು ಮುಸ್ಲಿಂ ಒಂದು ಸಮರ್ಥವನ್ನು ನಮ್ಮ ಬೇರೆ ಒಂದು ನೋಡಿ ಬಿಡೋಣ ಅಂತ ಅಂದ್ರೆ ಆ ಭಾಗದವರು ಒಂದು ಸಮರ್ಥ ಇದ್ದಾರೆ. ಕಾಂಗ್ರೆಸ್ಗೆ ಹಾಕ್ಲಿಕ್ಕೆ ಮನಸ್ಸಿಲ್ಲ, ಓಟ್ ಹಾಕಬೇಕು ಅಂತ ಹೇಳುವ ಹಾಕಿದ್ರು ಗ್ಯಾರಂಟಿ ಇಲ್ಲ, ನಾವು ಗ್ಯಾರಂಟಿ ಕೊಡುದಿಲ್ಲ ಅವ್ರದ್ದು ಪರ್ಸನಲ್ ಓಟ್. ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕುವಂತಿಲ್ಲ.
ಸೊ ಅಷ್ಟರಪ್ಪ ಅಂದರೆ ಇಂಥದ್ದೇ ಅಂದರೆ ಈಗ ಬಂಡಾಯಗಳು ಅಂತ ವಿಷಯದ ಬರುವಾಗ ಬಂಡಾಯ ಅಂದರೆ ಈಗ ನಾವು ಇಲ್ಲಿ ಸ್ವಲ್ಪ ಇಲ್ಲಿಂದ ಕುಂದಾಪುರಕ್ಕೆ ಹೋಗುತ್ತದೆ, ಅಲ್ಲಿ ಹಾಲಾಡಿಯ ವಿರುದ್ಧ ಬಂಡಾಯ ಮೂಲ ಬಿಜೆಪಿಗರು ಅಂದರೆ ಇವರೇನು ಹೊರಗಿನವರಲ್ಲ, ಬಟ್ ಒಂದು ಹಂತಕ್ಕೆ ಹೋಗಿ ಬಂದವರು, ಹೊರಗೆ ಹೋಗಿ ಬಂದವರು. ಅಲ್ಲಿ ಇಬ್ರು ಅವರು ಏನು ಹೇಳಿದ್ದಾರೆ, ಯಾಕಂದ್ರೆ ನಾನು ಇಲ್ಲಿ ಪ್ರಚಾರ ಮಾಡುದಿಲ್ಲ ಬೇರೆ ಕಡೆ ಪ್ರಚಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ತಗ್ಗಿ ಹೋಗಿರ್ತದೆ. ನಾವು ಬಿಜೆಪಿ ಬಿಡುದಿಲ್ಲ ಬೇರೆ ಕಡೆ ಪ್ರಚಾರ ಮಾಡ್ತಾ ಅಂತ ಹೇಳಿದ್ರೆ ಒಪ್ಕೊಂಡಿದ್ದೀರಿ ಅಂದ್ರೆ ನಾನು ಇನ್ನು ತಗ್ಗಿಲ್ಲ ಅಂದ್ರೆ ಬಿದ್ದರು ಮೀಸೆ ಆದ್ರೂ ಹೆಚ್ಚು ಪ್ರಭಾವ ಬೀರುವುದಿಲ್ಲ. ಏನೋ ಸಣ್ಣ ಮುಟ್ಟ ಮಟ್ಟಿಗೆ ಅವರು ಕೊಡ್ಗಿ ಅವರು ಕೂಡ ಇವರ ವಿರುದ್ಧ ಪ್ರಚಾರ ಮಾಡೋದಿಲ್ಲ ಅಂತ, ಅಂದ್ರೆ ಪರವಾಗಿ ಪ್ರಚಾರ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಅವರಿಗೆ ಏನೋ ಮನವೊಲಿಸುವ ಕೆಲಸವನ್ನು ಮಾಡಿದ್ದಾರೆ, ಅಂದ್ರೆ ಅವ್ರ ಹತ್ರ ಮಾತಾಡಿದ್ದಾರೆ. ಮತ್ತೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ನನ್ನ ಗುರು ಅಂತ ಹೇಳಿದ್ದಾರೆ. ಹಾಗೆ ತಕ್ಕ ಮಟ್ಟಿಗೆ ಶಮನ ಆಗಿರ್ತದೆ. ಅಂಥದ್ದು ಭಿನ್ನಮತಗಳು ಅದೇ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ನನ್ನ ಗೆಣಪುದಿಲ್ಲ ಅಂತ ಅವ್ರ ಮನಸ್ಸಲ್ಲಿತ್ತು. ಇವರು ಹಾಲಾಡಿ ಶ್ರೀನಿವಾಸ ಶೆಟ್ಟಿ ನನ್ನ ಗುರು ಅಂತ ಹೇಳಿ ಮತ್ತೆ ಹೇಳಿದ್ದಾನೆ, ಅಲ್ಲಿಗೆ ತಣ್ಣಗಾಗುವಂತ ವಿಷಯ ಹೇಳುದು. ಸೊ ಅಂತಂದು ಅಂದರೆ ಅಲ್ಲಿಂದ ಸ್ವಲ್ಪ ನಾವು ಇಲ್ಲಿ ಉಡುಪಿಗೆ ಬರೋದಾದ್ರೆ, ಉಡುಪಿಯಲ್ಲಿ ರಘುಪತಿ ಭಟ್ರಿಗೆ ಬೇಡ, ಉದಯ್ ಕುಮಾರ್ ಶೆಟ್ಟಿ ಅವರು ತನಗೆ ಬೇಕು ಅನ್ನುವಂಥದ್ದು ಪ್ರಯತ್ನ ಮಾಡ್ತಾ ಇದೆ. ಇಲ್ಲ, ಈಗ ಉದಯ್ ಕುಮಾರ್ ಶೆಟ್ಟರು ಅದು ಭಿನ್ನ ಮತ ಅಲ್ಲ, ಅದು ಆಕಾಂಕ್ಷೆ. ಯಾಕಂದ್ರೆ ಉದಯ್ ಕುಮಾರ್ ಶೆಟ್ಟರು ಪಕ್ಕಾ ಬಿಜೆಪಿ ನಿಷ್ಠೆ. ಮತ್ತೆ ಅವರು ಏನು ನಾನು ನೋಡಿದಾಗೆ ತಂತ್ರ ಕುತಂತ್ರ ಮಾಡುವ, ನನಗೆ ಅವರ ನೋಡಿದ ಅನುಭವದಲ್ಲಿ ಅಥವಾ ಕುತಂತ್ರ ಮಾಡುವ ಒಂದು ವ್ಯಕ್ತಿಯೇ ಅಲ್ಲ. ಈಗ ಅದು ಉಸ್ತುವಾರಿಯೇ ಬೇರೆ. ಮೋದಿಯ ಜೊತೆ ಮಾತಾಡೋದು ಒಂದು ದೊಡ್ಡ ಒಂದು ಒಳ್ಳೆ ಪ್ರಬುದ್ಧ ನಾಯಕನಾಗಿ ರೂಪುಗೊಳ್ತಾರೆ. ಇನ್ನೆಲ್ಲ ನೆಕ್ಸ್ಟ್ ಚಾನ್ಸ್ ಸಿಗ್ತದೆ. ಅಲ್ಲಿ MP ಸೀಟ್ ಖಾಲಿ ಬಿದ್ದಿದೆ ಅಂದರೆ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಜಯಪ್ರಕಾಶ್ ರೆಡ್ಡಿ ಇದ್ದಾರೆ ಲೀಸಲ್ಲಿ, ಬಟ್ ಶೋಭಾ ಕರಂದ್ಲಾಜೆ ಹೆಚ್ಚು ಸಮಯ ಇರುವ ಚಾನ್ಸ್ ಇಲ್ಲ ಅಲ್ಲಿ. ಹಾಗಾಗಿ ಅವಕಾಶಗಳು ಇನ್ನೂ ಅವ್ರ ಮುದುಕ ಆಗಲಿಲ್ಲ. ಇನ್ನು ಏನು ರಘುಪತಿ ಭಟ್ರ ಹಾಗೆ ಇನ್ನು ರಾಜಕೀಯದ ಯೌವನವನ್ನು ಕಾಯ್ದುಕೊಂಡವರು. ಹಾಗಾಗಿ ಅವರು ಇದರಲ್ಲಿ ಯಾವುದೇ ಡಬಲ್ ಗೇಮ್ ಮಾಡುವ ಯಾವುದೇ ಸಾಧ್ಯತೆಗಳು ನನಗೆ ಕಾಣ್ತಾ ಇಲ್ಲ. ಸೊ ಇನ್ನು ಕಾಪುವಲ್ಲಿ ಬಂದರೆ ಕಾಪು ಲಾಲಾಜಿ ಮೆಂಡನ್ ಮತ್ತು ಗುರ್ಮೆ ಅವರ ನಡುವೆ, ಅದು ಗುರ್ಮೆ ಊರು ಬಿಟ್ಟು ಅಂದರೆ ತಮ್ಮ ಉದ್ಯಮವನ್ನು ಅರಸಿ ಮತ್ತೆ ಮುಂಬೈಗೆ ಹೋಗಿದ್ದಾರೆ. ಅಥವಾ ಮತ್ತೆ ಗುರ್ಮೆ ಸುರೇಶ್ ಶೆಟ್ಟರು ಏನು ಕ್ರಿಕೆಟ್ ಟೀಮ್ಗಳಿಗೆ ಕ್ರಿಕೆಟ್ ತಂಡಗಳಿಗೆ ಬಂದವರಿಗೆ ಒಂದು ಸ್ವಲ್ಪ ಮಾಧ್ಯಮದಲ್ಲಿ ಪ್ರಚಾರ ಅಂಥದ್ದೇ ಮಾಡಿದ್ದು ಬಿಟ್ಟರೆ ಪಕ್ಷದ ಸಂಘಟನೆಯಲ್ಲಿ ಅದರಲ್ಲಿ ಎಲ್ಲ ಅಂದ್ರೆ ಸ್ವಲ್ಪ ಹಣ ಖರ್ಚು ಮಾಡಿದ್ದಾರೆ. ಉದ್ಯಮಿ ಹಣ ಖರ್ಚು ಮಾಡಿದ್ದಾರೆ. ಇಲ್ಲಿ ಬದ್ರಿನಾಥ ಕಾಮತ್ರು ಹಣ ಖರ್ಚು ಮಾಡಲಿಲ್ವಾ? ಉದ್ಯಮಿ ಆ ರೀತಿಯಾಗಿ ಎಲ್ಲ ಹಣ ಖರ್ಚು ಮಾಡಿದ್ದಾರೆ. ಅವರಿಂದಾಗಿ ಅಲ್ಲಿ ಏನು ಕೊಟ್ಟದ್ದು, ಅವರು ಹಿಂದೆ ದೇಣಿಗೆ ಕೊಟ್ಟದ್ದು ಬಿಜೆಪಿಗೆ ಲಾಭ ಆಗಿರ್ಬೋದು. ಅಂದ್ರೆ ಈಗ ಮೈನಸ್ ಏನೂ ಆಗ್ಲಿಕ್ಕಿಲ್ಲ. ಅಂದ್ರೆ ಗುರ್ಮೆ ಸುರೇಶ್ ಶೆಟ್ಟರು ಮತ್ತೆ ಏನು ಶೆಟ್ಟರವರ ಪ್ರಾಬಲ್ಯವೇ ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕೆ ಅವರನ್ನ ಹಿಂದೆ ಅವರಿಗೆ ಅರ್ಥ ಆಗ್ಬೋದು. ಒಂದು ಶೆಟ್ಟರ್ ಪ್ರಾಬಲ್ಯ, ಮತ್ತೊಂದು ಈ ಮಗುವೀರ ಸಮಾಜದವರಿಗೆ ಎಲ್ಲಿಯೂ ಸೀಟ್ ಕೊಡುವ ಅವಕಾಶಗಳು ಇರಲಿಲ್ಲ. ಹೌದು, ಹಾಗಾಗಿ ಅವರ ಅನಿವಾರ್ಯ ಪರಿಸ್ಥಿತಿ. ಅಲ್ಲಿ ಏನು ಎಲ್ಲ ಬಂಟರಿಗೆ ಕೊಟ್ಟರೆ ಈಗಾಗಲೇ ಬಂಟರ ಪಕ್ಷ ಅಂತ ಆಗಿದೆ. ಅದು ಅಲ್ಲ, ಬಂಟರ ಪಾರ್ಟಿ, ಕಾಂಗ್ರೆಸ್ ಕೂಡ ಬಂಟರ ಪಾರ್ಟಿ. ಅಂದ್ರೆ ಎಲ್ಲ ಕಡೆ ಬಂಟರದೊಂದು ಸಮುದಾಯ ಪ್ರಾಬಲ್ಯವನ್ನ ನಾವು ನಿರಾಕರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದು ಕಾಂಗ್ರೆಸ್ನಲ್ಲೂ ಇದೆ, ಬಿಜೆಪಿಯಲ್ಲೂ ಇದೆ. ಸಾಧ್ಯ ಆದರೆ ಅದು JDS ನಲ್ಲೂ ಮುಂದುವರಿತದೆ. ಗುತ್ತಿನ ಮನೆಯಿಂದಲೇ ಬಂದ ಇಲ್ಲಿಯ ಸಂಪ್ರದಾಯ ಅದು ಹಾಗಿದೆ. ಏನ್ ಮಾಡ್ಲಿಕ್ಕೆ ಅಂದ್ರೆ ಹಾಗೆ ಇದೆ ಗುತ್ತಿನ ಮನೆಯವರು. ಅಂದರೆ ನಾವು ಈ ವಿಷಯದಲ್ಲಿ ಅಂದರೆ ಬಿಲ್ ಅವರು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳುವಾಗ, ಬಿಲ್ ಅವರು ನಿಮ್ಮ ಬಿಜೆಪಿಯಲ್ಲೂ ಅಸಮಾಧಾನಗೊಂಡಿದ್ದಾರೆ, ಕಾಂಗ್ರೆಸ್ ಮೇಲೂ ಅಸಮಾಧಾನಗೊಂಡಿದ್ದಾರೆ. ಆ ರೀತಿ ಅಂದರೆ ಬಿಲ್ ಅವರು ಅವರ ಮತದಾರರ ಸಂಖ್ಯೆಗೆ ಹೋಲಿಸಿದರೆ ಅವರಿಗೆ ತಕ್ಕಷ್ಟು ಅಂದರೆ ಅವರಿಗೆ ಆಕ್ರೋಶಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ, ನಮ್ಮಷ್ಟೇ ಜನಸಂಖ್ಯೆ ಮತದಾರರ ಸಂಖ್ಯೆ ಇರುವ ಬಂಟರು ಬಂಟರು ಅವರಿಗೆ ತುಂಬಾ ಕಡಿಮೆ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಅವರು ಬಂಟರು ಬಿಲ್ಲವರೇ ಜಾಸ್ತಿ ಇಲ್ಲಿ. ಹಾಗಿದ್ದ ಅಂದ್ರೆ ಅವರಿಗೆ ಆಕ್ರೋಶ ಹೆಚ್ಚು ಆಗ್ಲಿಕ್ಕೆ ಅದು ಕಾರಣ. ಅಂದ್ರೆ ಅವರು ಅವಕಾಶ ಪಡಿತಾ ಇದ್ದಾರೆ, ನಾವ್ಯಾಕೆ ಇಲ್ಲ ಅನ್ನುವಂತ ಪ್ರಶ್ನೆ. ನೀವು ನೋಡಿ, ಈಗ ಬಿಲ್ಲವ ಸಂಘಟನೆಗಳು ರಾಜಕೀಯಕ್ಕಿಂತ ಜಾಸ್ತಿ ಹಿಂದೂ ಸಂಘಟನೆಗಳು ಇದರಲ್ಲೇ ಜಾಸ್ತಿ ಕಾರ್ಯಕರ್ತರಾಗಿರುವಂತದ್ದು ಜಾಸ್ತಿ ಇದ್ದಾರೆ. ಅಂದ್ರೆ ಅವರಲ್ಲಿ ಇನ್ನು ನಾಯಕರು ಹೆಚ್ಚು. ಈಗ ಟಿಕೆಟ್ ವಂಚಿತರನ್ನ ಲೆಕ್ಕ ಹಾಕಿದ್ರು ಶೆಟ್ಟರ್ನವರೇ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ, ಬಿಲ್ಲವರು ಟಿಕೆಟ್ ಆಕಾಂಕ್ಷಿಗಳು ಕಡಿಮೆ ಇದ್ದಾರೆ ಅಂತ ಅರ್ಥ. ನೀವು ಆಕಾಂಕ್ಷಿಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಬೇಕು, ನೀವು ನಾಯಕತ್ವವನ್ನು ಬೆಳೆಸಿಕೊಳ್ಬೇಕು. ಬಿಜೆಪಿಗೆ ಅಂತ ಹೇಳಿ ತೊಡಗಿಸಿಕೊಳ್ಳದೆ ಈಗ ಬ್ರಾಹ್ಮಣರಿಗೆ ಟಿಕೆಟ್ ಕೊಡುವುದಿಲ್ಲ ಅಂತ ಹೇಳಿದ್ರೆ, ಬ್ರಾಹ್ಮಣರು ಎಷ್ಟು ಜನ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿಯಲ್ಲಿ ಅಥವಾ ಕಾಂಗ್ರೆಸ್ನಲ್ಲಿ ನಾಯಕರ ರೂಪುಗೊಂಡಿದ್ದಾರೆ ಅಂತ ಬೇಕಲ್ಲ. ಅದೇ ರೀತಿ ಬಿಲ್ಲವರು ಕೂಡ ನೀವು ಟಿಕೆಟ್ ಬೇಕಂತ ಹೇಳಿದ್ರೆ ಅಷ್ಟು ಎಲ್ಲ ಅಂದ್ರೆ ಒಂದು ಕಡೆ ಬಿಲ್ಲವ, ಎರಡು ಕಡೆ ಈಗ ಸತೀಶ್ ಗುಂಪಲ ಅಂತ ಉಳ್ಳಾಲಲ್ಲಿದ್ರೆ ಬಿಲ್ಲವ ಅಂತ ಹೇಳಿದ್ರೆ ಅವರಿಗೆ ಕೊಡ್ಲಿಕ್ಕೆ ಆಗ್ತದ? ಅಂದ್ರೆ ಸಂಪೂರ್ಣ ಮಾಸ್ ನಾಯಕ ಅಲ್ಲ, ಇವರು ಬಿಜೆಪಿ ಸಂತೋಷ್ ಕುಮಾರ್ ರೈ ಅವರು ಅಲ್ಲಿ ಬಿಲ್ಲವ ಕ್ಯಾಂಡಿಡೇಟ್ ಅಂತ ಇವರಿಗೆ ಕೊಟ್ರೆ, ಸಂತೋಷ್ ಕುಮಾರ್ ಅವರು ಎಷ್ಟು ವರ್ಕ್ ಮಾಡಿದ್ದಾರೆ ಅಲ್ಲಿ, ಆ ಮಟ್ಟದ ಕೆಲಸ. ಈಗ ಸಂತೋಷ್ ಕುಮಾರ್ ರೈ ಅಷ್ಟೇ ಒಂದು ವೇಳೆ ಸತೀಶ್ ಕುಂಪಲ ಕೆಲಸ ಮಾಡಿದ್ರೆ ಖಂಡಿತ ಕುಂಪಲ ಅವರಿಗೆ ಸಿಗ್ತಾ ಇತ್ತು, ನೋ ಡೌಟ್. ಇಲ್ಲಿ ಸತ್ಯಜಿತ್ ಸುರತ್ಕಲ್ ಕೂಡ ಅಷ್ಟೇ. ಅವರಿಗೆ ಇಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಬಲ ಇದೆ ಹೇಳಿದ್ರು. ಸುರತ್ಕಲ್ ಆ ಕೆನೆಪಾದದ ಏರಿಯಾದಲ್ಲಿ ಅವರ ಮೇಲೆ ಅಸಮಾಧಾನ ಕೂಡ ಇದೆ ಬಿಜೆಪಿಗರಿಗೆ. ಹಾಗಾಗಿ ಸುಲಭ ಇಲ್ಲ ಯಾವುದು ಕೂಡ. ಇವರು ಎಲ್ಲ ಸರ್ವೆಗಳನ್ನು ಮಾಡಿ, ಅಂದ್ರೆ
ಅಲ್ಲಿಯ ವಿಚಾರಗಳನ್ನ ಇದು ಮಾಡಿದ್ದಾರೆ, ಬೆಂಬಲವನ್ನ ಮಾಸ್ ನಾಯಕನಾಗಿ ಅಲ್ಲಿಯ ಲೋಕಲ್ ಆಗಿ ನೋಡುವಾಗ ಅಂದ್ರೆ ಅಂತ ಸಣ್ಣ ಪುಟ್ಟ ವಿಷಯಗಳನ್ನ ಗಮನಕ್ಕೆ ತಗೊಳ್ತಾರೆ. ಯಾವುದೇ ಇದಿಲ್ಲದ ಅಂದ್ರೆ ಈಗ ಹೊಸ ನಾಯಕ ಅಲ್ಲ, ಅವರಿಗೆ ಪರ್ಸನಲ್ ನಂಗೆ ಹೆಚ್ಚು ವಿಷಯ ಗೊತ್ತಿಲ್ಲ. ಭರತ್ ಶೆಟ್ಟಿ ವೈದ್ಯ ಅಂತ ಯಾವ್ರಿಗೆ ಅಗಳ ಬೇಡ, ಪಾಲೆಮಾರಿಗೆ ಬೇಡ, ಇವ್ರಿಗೆ ಬೇಡ, ಇವರಿಗೆ ಕೊಟ್ಟು ಬಿಡುವ ಅಂತ, ಅಥವಾ ಅವರಿಗೆ ನೇರವಾದಂತ ಒಂದು ಸಂಪರ್ಕ ಇದ್ದಿರಲೂಬಹುದು. ಅಲ್ಲ, ಅವರು ಅಂದ್ರೆ ಕುಟುಂಬದ ಹಿನ್ನೆಲೆ ನೋಡುವಾಗ ಅವರ ತಾತ ಶಾಸಕರು ಆಗಿದ್ರು ಅಂತ ಮಾಹಿತಿ, ಬೈಂದೂರಿನಲ್ಲಿ ಶಾಸಕರಾಗಿದ್ರು ಅಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಆ ದಶೆಯಲ್ಲಿ ಹಿಂದಿನಿಂದ ರಾಜಕೀಯದಲ್ಲಿ ಪಳಗಿದವರು, ರಾಜಕೀಯ ರಕ್ತ ಇದೆ. ಹಾಗೆ ಅದರ ಜೊತೆಯಲ್ಲಿ ನಮ್ಮ ಇಲ್ಲಿ ಸ್ಥಳೀಯ ಉದ್ಯಮಿಯವರವರು ಅಂದ್ರೆ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋದು ಇವರು, ಆ ಉದ್ಯಮಿಯವರು ಕೂಡ ಪ್ರಭಾವ ಬೀರಿದ್ದಾರೆ ಎಂಬ ಕೆಲವು ಬಹಳಷ್ಟು ಮಾತುಗಳು, ಚರ್ಚೆಗಳು ನಡೀತಾ ಇದ್ದಾವೆ. ಏನೋ ಇರಲಿ, ಬಟ್ ಅದು ಸ್ಥಳೀಯ ಅದು ಭಿನ್ನ ಮತಗಳು. ಹಾಗೆ ಅಂದ್ರೆ ಬಿಲ್ಲವರಿಗೆ ಬೇಕು ಅಂತ ಹೇಳಿದ್ರೆ ನೀವು ನಾಯಕರನ್ನ ಜಾಸ್ತಿ ಮಾಡಿ ರಾಜಕೀಯ ಆಕಾಂಕ್ಷಿಗಳನ್ನಾಗಿ ತೋರಿಸಿಕೊಳ್ಳಿ ಅಂತ. ಓಕೆ, ಇನ್ನು ಮತದಾರರ ಮೇಲೆ ಅಥವಾ ಈ ಚುನಾವಣೆಯ ಮೇಲೆ ಈ ಜಾತಿ ರಾಜಕೀಯ, ಧರ್ಮ ರಾಜಕೀಯ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತದೆ ಅನ್ನುವಂಥ ವಿಷಯ ನಾನು ಮಾತಾಡಲಿಕ್ಕಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರ, ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ ಮುಂದುವರಿತದೆ. ನಾವು ಮಾತಾಡ್ತಾ ಇದ್ದೇವೆ, ರಾಜಕೀಯ ವಿಮರ್ಶೆಯನ್ನು ಮಾಡ್ತಾ ಇದ್ದೇವೆ. ಸೊ ಜಿತೇಂದ್ರ ಕುಂದೇಶ್ವರ್ ಹೇಳಿ, ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಯಾವಾಗಲೂ ಸಂಘ ಪರಿವಾರದ ಪ್ರಯೋಗಶಾಲೆ ಅನ್ನುವಂಥ ಒಂದು ಆರೋಪವೋ ಅಥವಾ ಅವು ಸಂಘ ಪರಿವಾರದವರು ಕೂಡ ಅದನ್ನು ಹೇಳ್ಕೊಂಡದ್ದು ನಾನು ಕೇಳಿದ್ದೇನೆ. ಅಂದರೆ ಶಕ್ತಿ ಕೇಂದ್ರ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಇವರು ಪ್ರಯೋಗಶಾಲೆ ಅಂತ ಹೇಳಿದ್ರೆ ಶಕ್ತಿ ಕೇಂದ್ರ ಅಂತ ಹೇಳ್ತಾರೆ. ಇದು ಯಾಕೆ ಅಂತ ಹೆಸರು ಬರಲಿಕ್ಕೆ ಕಾರಣ ಅಂದರೆ ಸಂಘ ಪರಿವಾರದ ಇದು ವಿಷಯದ ಬಂದಾಗ ಅದು ಇಡೀ ದೇಶಾದ್ಯಂತ ಒಂದು ಇದಿದೆ. ಯಾಕೆ ಅಂದರೆ ಅದು RSS ಪ್ರಮುಖ ಕಚೇರಿ ಇರುವಂಥ ಒಂದು ಪ್ರದೇಶ ಬಿಟ್ಟು ಇಲ್ಲಿ ಈ ದಕ್ಷಿಣ ಕನ್ನಡದ, ದಕ್ಷಿಣ ಭಾರತದ ಒಂದು ಯಾವುದೋ ಮೂಲೆಯನ್ನು ಅವರು ಸಂಘ ಪ್ರಯೋಗಶಾಲೆ ಅಥವಾ ಶಕ್ತಿ ಕೇಂದ್ರ ಅಂದ್ಕೊಳ್ಳೋದಂತ ಹೇಳಿದ್ದಕ್ಕೆ 100ಕ್ಕೆ 100 ಸತ್ಯ. ಯಾಕೆ ಹೇಳಿದರೆ ಇದು RSS ಜನಸಂಘದ ಮೂಲ ಶಕ್ತಿ ಕೇಂದ್ರ. ಇಡೀ ದೇಶದಲ್ಲಿ ಏನು ಜನಸಂಘದ ಒಂದೇ ಒಂದು ಆಡಳಿತ ಇರಲಿಲ್ಲ. ಆದರೆ 40 ವರ್ಷಗಳ ಹಿಂದೆ ಉಡುಪಿಯಲ್ಲಿ ಪುರಸಭೆ ಜನಸಂಘ ಆಡಳಿತವನ್ನು ಮಾಡಿತ್ತು. ಅದನ್ನು ಇವತ್ತು ಕೂಡ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದರು. ನಾವು ಯಾಕೆ ಉಡುಪಿಗೆ, ನನಗೆ ಒಂದು ದ್ವಾರಕೆಯಿಂದ ಕೃಷ್ಣ ಇಲ್ಲಿ ಬಂದಿದ್ದಾನೆ ಅಂತ ನನಗೂ ಉಡುಪಿಗೆ ಸಂಬಂಧ ಇದೆ. ಇನ್ನೊಂದು ದೊಡ್ಡ ಸಂಬಂಧ ಹೇಳಿದರೆ ಜನಸಂಘ ಎಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಇರಲಿಲ್ಲ. ಜನಸಂಘ ಇತ್ತು, ಆದರೆ ಎಲ್ಲೂ ಆಡಳಿತ ಮಾಡಲಿಲ್ಲ. ಅಂತಹ ಆರಂಭಿಕ ಹಂತದಲ್ಲಿ ಜನಸಂಘಕ್ಕೆ ಒಂದು ಸ್ಥಳೀಯ ಆಡಳಿತವನ್ನು ಕೊಟ್ಟದ್ದು ಹೇಳಿದರೆ ಅದು ಉಡುಪಿ ಕ್ಷೇತ್ರ. ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೋದಿಯವರು ಪದೇ ಹೇಳ್ತಾರೆ. ಮತ್ತು ಅವರು ಇಲ್ಲಿಗೆ ಬರಲಿಕ್ಕೂ ಕಾರಣ ಕೂಡ ಅದೇ ಕೂಡ. ಅಂದರೆ ಅವರು ಎಲ್ಲ ಕಡೆ ಬರ್ತಾರೆ ಅಂತಲ್ಲ, ಕೆಲವೊಂದು ಸೆಲೆಕ್ಟೆಡ್ ಕಡೆಗಳಲ್ಲಿ ಬರ್ತಾರೆ. ಹಾಗಾಗಿ ಏನು ಮತ್ತು ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಮಾಡುವಂಥ ಒಂದು ಕಾರಣ ಪುರುಷರಲ್ಲಾದ ಒಬ್ಬರು ಪೇಜಾರ್ ಮಠಾಧೀಶರು ಇರುವಂಥ ಕೃಷ್ಣ ಅದು ಕೂಡ ಅಂದರೆ ಪ್ರಯೋಗಶಾಲೆ ಅಂತ ಅಥವಾ ಅಲ್ಲಿ ಶಕ್ತಿ ಕೇಂದ್ರ ಅಂತ ಹೇಳಲಿಕ್ಕೆ ಅದು ಕೂಡ ಪ್ರಮುಖ ಕಾರಣ. ಅಂದರೆ ಇಲ್ಲಿ ಒಂದು ಆಡಳಿತಾತ್ಮಕವಾಗಿಯೂ ಜನಸಂಘಕ್ಕೆ ಮೊದಲ ಆಡಳಿತವನ್ನು ಕೊಟ್ಟಂಥ ದಕ್ಷಿಣ ಕನ್ನಡ ಆಗ ಅವಿಭಜಿತ, ಉಡುಪಿ ದಕ್ಷಿಣ ಈ ಒಂದು ಮತ್ತೆ ಸಂಘ ಪರಿವಾರದ ಪ್ರಮುಖ ಸಂಸ್ಥೆ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆಗುವಂತ ಏನು ಸ್ವಾಮಿಗಳಲ್ಲಿ ಪೇಜಾರಸ್ವಾಮಿಗಳು ಸ್ಥಾಪಕ, ಇವರಲ್ಲಿ ಪೇಜಾರ ಸ್ವಾಮಿಗಳು. ಹಾಗಾಗಿ ಈ ಭಾಗದಲ್ಲಿ ಏನು ವಿಶ್ವ ಹಿಂದೂ ಪರಿಷತ್ ಅಥವಾ ಹಿಂದೂ ಸಂಘಟನೆಗಳು, ಜನಸಂಘ, ಬಿಜೆಪಿಗಳು ಮತ್ತೆ ದಕ್ಷಿಣ ಭಾರತದಲ್ಲಿ ಎಲ್ಲಿಯೂ ಕೂಡ ಅಂದ್ರೆ ಬಿಜೆಪಿ ಸಂಘ ಪರಿವಾರವನ್ನ ಅಂದ್ರೆ ಗಣನೆಗೆ ತೆಗೆದುಕೊಳ್ಳಲ್ಲ ಇಲ್ಲ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಅದು ಕರಾವಳಿಯಲ್ಲಿ ಅದನ್ನು ಜನ ಅಂದ್ರೆ ಕರಾವಳಿಯ ಅಲ್ಲಿ ಅದಕ್ಕೊಂದು ಒಂದು ಬೆಲೆಯನ್ನು ಕೊಟ್ಟಿದ್ರು, ಒಂದು ನೆಲೆಯನ್ನು ಕೊಟ್ಟಿದ್ರು ಅಂತ. ಸೊ ಆ ಕಾರಣದಿಂದ ಕೂಡ ಹೇಳ್ತಾ ಇರ್ಬೋದು. ಯಾಕಂದ್ರೆ ಇವತ್ತು ಕೂಡ ಸೈದ್ಧಾಂತಿಕ ನೆಲೆಯಲ್ಲಿ ಬಿಜೆಪಿಗೆ ಅವಕಾಶ ಇದ್ರೆ ಅದು ಕರಾವಳಿಯಲ್ಲಿ ಮಾತ್ರ. ಮತ್ತೆ ನಾವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅದು ಕಾಂಗ್ರೆಸ್ ಬಿಜೆಪಿ ದಂಡಗಳ ಭಿನ್ನ ಅಲ್ಲವೇ ಅಲ್ಲ. ಅಂದ್ರೆ ನೆಪಕ್ಕೆ ಅವಕಾಶಕ್ಕೆ ಮಾತ್ರ ಅಲ್ಲಿ ಪಕ್ಷಗಳು ಮಾತ್ರ ಈ ಕಡೆ ಬರ್ತಾರೆ, ಈ ಕಡೆ ಹೋಗ್ತಾರೆ. ಆನಂದ್ ಸಿಂಗ್ ಬಿಜೆಪಿ ಬರ್ತಾರೆ, ಆಮೇಲೆ ಕಾಂಗ್ರೆಸ್ ಹೋಗ್ತಾರೆ. ಅದು ಅಂದ್ರೆ ಅಂದ್ರೆ ಅಲ್ಲಿ ಪಕ್ಷ ಸಿದ್ಧಾಂತ ಕೆಲಸ ಮಾಡೋದೇ ಇಲ್ಲ, ಅಲ್ಲಿ ಅವಕಾಶಗಳು ಮಾತ್ರ, ಉದ್ಯಮವೋ ಅವಕಾಶವೋ ಅಂತ ಕೆಲಸ ಮಾಡ್ತದೆ. ಇಲ್ಲಿ ಸಿದ್ಧಾಂತ ಬಿಟ್ರೆ ಇಲ್ಲಿ ಏನು KJPಗೆ ಎಷ್ಟು ಓಟ್ಗಳು ಬಿದ್ದಿತ್ತು ಹೇಳ್ಬೋದು. ಅಂದ್ರೆ ಅವರ ವ್ಯಕ್ತಿಯ ಹಿಂದೆ ಹೋಗುವವರು ಬಹಳ ಕಡಿಮೆ. ಅಂದ್ರೆ ಯಡಿಯೂರಪ್ಪರ ವಿಷಯಕ್ಕೆ ಬರೋದಾದ್ರೆ ಅವರು ಅಂದ್ರೆ ಬಿಜೆಪಿಯನ್ನು ಬಿಟ್ಟು ಹೋದ ಕೂಡಲೇ ಒಂದು ಬಿಜೆಪಿಗೆ ಪೆಟ್ಟಾಗಿದೆ, ಅದು ಅಲ್ಲಗಳಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಯಡಿಯೂರಪ್ಪಗೆ ಎಷ್ಟು ಲಾಭ ಆಗಿದೆ ಅನ್ನೋದು ಪ್ರಶ್ನೆ. ಇಲ್ಲಿಯ ಕರಾವಳಿಗೆ ಹೇಳಿದರೆ ಎಷ್ಟು ಓಟ್ಗಳು ಬಿದ್ದಿವೆ? ಅವರ ಅಭ್ಯರ್ಥಿಗಳು ಠೇವಣಿ ಯಾರು ಕೂಡ ಠೇವಣಿ ಬಿಡಿ 1,000 ಚಿಲ್ಲರೆ, ಅತಿ ಕಡಿಮೆ ಓಟ್ಗಳು 2-1 ಆ ತರ ಓಟ್ಗಳು ಬೀಳುವಷ್ಟೇ, ತಪ್ಪಿ ಬೀಳುವ ಓಟುಗಳೇ ಬಿದ್ದದ್ದು. ದೊಡ್ಡ ಓಟುಗಳು ಬೀಳಲಿಲ್ಲ. ಅಂದ್ರೆ ಇಲ್ಲಿಯ ಸಿದ್ಧಾಂತಕ್ಕೆ ಯಾವತ್ತೂ ಕೂಡ ಇಲ್ಲಿಯ ಜನ
ಹೋಗ್ತಾರೆ. ಅದು ಕೇರಳದ ಪ್ರಭಾವ ಆಗಿರ್ಬೋದು ಅಂತ ಅನಿಸ್ತದೆ ಅಂತ ನನಗೆ. ಅಂದ್ರೆ ಕೇರಳದ ಪ್ರಭಾವ ಅಂತ ನಾನು ಹೇಳಲಿಕ್ಕೆ ಖಂಡಿತ ಒಪ್ಪುದಿಲ್ಲ. ಇಲ್ಲಿ ಕರಾವಳಿಯರ ಸಮುದ್ರದ ಬದಿಯಲ್ಲಿರುವ ಜನರ ಒಂದು ವ್ಯಕ್ತಿತ್ವದ ಚಿತ್ರಣ ಆಗಿರ್ಬೋದೇನೋ. ಅಂದ್ರೆ ಇದು ಇನ್ನು ಇವನ್ ನಮ್ಮ ಅಂದ್ರೆ ಕಾರವಾರದವರೆಗೂ ಹೋಗ್ತದೆ ಪರಿಸ್ಥಿತಿ ಹೀಗೆ ಇದೆ. ಹಾಗಾಗಿ ನಾನು ಆ ರೀತಿಯ ಒಂದು ಇದನ್ನ ಕರಾವಳಿ ತೀರದ ಒಂದು ಹವೆಯ ಪರಿಣಾಮ, ತೆಂಗಿನೆಣ್ಣೆಯಲ್ಲಿ ಕುಡಿಯುವ ತೆಂಗಿನೆಣ್ಣೆಯಲ್ಲಿ ಕರಿಯುವ ಜನರು ಇರುವುದರಿಂದ ಒಂದು ವಿಚಿತ್ರ ಅಂದ್ರೆ ಆ ಭಾಗದವರಿಗೆ ಕಡಲೆ ಎಣ್ಣೆಯಲ್ಲಿ ಕರಿಯುವವರಿಗೆಲ್ಲ ಇಲ್ಲಿ ತೆಂಗಿನೆಣ್ಣೆಯಲ್ಲಿ ಕರಿತಾರೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಅಂದ್ರೆ ಇಲ್ಲಿಯ ಜನರ ಸ್ಟೈಲೇ ಹಾಗೆ. ಈಗ ಇವತ್ತು ಕೂಡ ಉಡುಪಿ ಮತ್ತೆ ದಕ್ಷಿಣ ಕನ್ನಡವನ್ನು ಉಲ್ಲೇಖಿಸುವಾಗ ಇವರು ಹೇಳಿದ್ರು, ನರೇಂದ್ರ ಮೋದಿ, ಇಲ್ಲಿಯ ಜನ ಏನಪ್ಪ ಬುದ್ಧಿವಂತರು, ನೀವು PUC ಅಲ್ಲಿ ನಂಬರ್ 1, SLC ಯಲ್ಲೂ ರಿಸಲ್ಟ್ ಅಲ್ಲಿ ನಂಬರ್ 1, ಯಾರ ಚೆನ್ನಾಗಿ ಬರೆದು ಕೊಟ್ಟಿದ್ದಾನೆ, ಬ್ಯಾಂಕಿಂಗ್ ಅಲ್ಲಿ, ಶಿಕ್ಷಣದಲ್ಲಿ ಎಲ್ಲದರಲ್ಲೂ ನೀವು ನಂಬರ್ 1 ಅಂತ ಹೇಳಿದೆ. ಅಂದ್ರೆ ಒಂದು ಇಲ್ಲಿಯ ಏನು ವ್ಯವಸ್ಥಿತವಾದ ಶಿಕ್ಷಣ ಶಾಲೆಗಳು, ಶಿಕ್ಷಣ ಪದ್ಧತಿ ಬಾಸೆಲ್ ಮಿಷನ್ ಇಂದ ಹಿಡಿದು ಆವಾಗ ಒಂದು ಮಿಷನರಿಗಳು, ಆವಾಗಿನ ಮಿಷನರಿಗಳು ಒಂದು ಮಿಷನರಿಗಳ ಕೊಡುಗೆಯನ್ನು ಕೂಡ ನಮ್ಮ ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತರು ಅಂತ ಹೇಳ್ಕೊಳ್ಳುವಾಗ ನಾವು ಈ ಮಿಷನರಿಗಳು ಅವರ ಕೊಡುಗೆಯನ್ನು ನಾವು ನಿರಾಕರಿಸಲಿಕ್ಕೆ ಯಾರು ನಿರಾಕರಿಸುವುದಿಲ್ಲ. ಅಂದ್ರೆ ಈಗಿನ ಕ್ರಿಸ್ತ ಸಂಸ್ಥೆಗಳಲ್ಲ, ಅದು ಜರ್ಮನಿಯ ಬಾಸೆಲ್ ಮಿಷನ್ ಸಂಸ್ಥೆ. ಆ ಸಂಸ್ಥೆಯವರು ಬಂದು ಇಲ್ಲಿ ಅವರು ಯಾರು ಇಲ್ಲ, ಆಮೇಲೆ ಬಿಟ್ಟುಕೊಟ್ರು. ಅಂದ್ರೆ ಅಂತ ಅವ್ರು ಯಾರಿಲ್ಲ. ಈಗಿರೋ ಮಿಷನ್ ಶಾಲೆಗಳು ಬೇರೆ, ಆಗಿನ ಮಿಷನ್ ಶಾಲೆಗಳು ಬೇರೆ. ಬಾಸೆಲ್ ಮಿಷನ್ ಎಲ್ಲರೂ ಹೆಚ್ಚಿನವರು BM ಶಾಲೆಯನ್ನೇ ಹೆಚ್ಚಿನವರು ಕಲ್ತಿದ್ದಾರೆ. ಅಂದ್ರೆ ಶಿಕ್ಷಣ ಆಗ ಒಂದು ಏನು ಶಾಲೆ ಇವತ್ತು ಏನು ಕೂತ್ಕೊಂಡು ಇಲ್ಲಿ ಮಾತಾಡುವ ಸ್ಥಿತಿಗೆ ಬಂದಿದೆ. ಅಂದ್ರೆ ಅದನ್ನ ಆ ದಿನಗಳಿಗೆ ಹೋಲಿಸಿದ್ರೆ ಅಂದ್ರೆ ನಾವು ಮಾತಾಡೋದು ಅಂದ್ರೆ ನಾವು ಬೇರೆ ವಿಷಯವನ್ನು ಚರ್ಚೆ ಮಾಡುವ ಹಾಗೆ ಇರ್ಲಿಲ್ಲ ಅಂತ. ಈಗ ಎಲ್ಲದಕ್ಕೂ ಅದು ಅವರೇ ಕಾರಣ. ಸಂಪೂರ್ಣ ಶಿಕ್ಷಣ ಒಂದು ಹಾಲು ದೊಡ್ಡ ಕೊಡುಗೆ ಶಿಕ್ಷಣ ಕೊಟ್ಟದ್ದು ಅಂದ್ರೆ ನಮಗೆ ಶಿಕ್ಷಣ ಅಂತ ಹೇಳಿದ್ರೆ ಈಗ ಮುಸ್ಲಿಮ್ಸ್ ಅಂತ ಶಿಕ್ಷಣ ಪಡೆಯೋದು ಅಂತ ಹೇಳಿದ್ರೆ ಅವ್ರದ್ದು ಉರ್ದು ಕುರಾನ್ ಓದೋದು ಅದು ಶಿಕ್ಷಣ ಅಂತ ಕೊಂಡಿದ್ರು. ಹಿಂದೂಗಳು ಅಥವಾ ಕ್ರಿಶ್ಚಿಯನ್ ಅವ್ರಿಗೆ ಶಿಕ್ಷಣವೇ ಇರಲಿಲ್ಲ. ಅಲ್ಲಿ ಬ್ರಾಹ್ಮಣರು ಮಾತ್ರ ಪಾಠಶಾಲೆಗಳಿಗೆ ಅಲ್ಲ, ಹಿಂದೂಗಳಲ್ಲಿ ಬ್ರಾಹ್ಮಣರು ಏನು ಪೂಜೆ ಮಾಡೋದು ಮತ್ತೆ ಮುಹೂರ್ತ ಕೊಡುದು, ಅವರಿಗೆ ಕೌನ್ಸಿಲಿಂಗ್, ಅದೇ ಅವರ ಶಿಕ್ಷಣ. ಆಮೇಲೆ ಶೂದ್ರರು ಅಥವಾ ವ್ಯಾಪಾರ ಮಾಡೋದು ಅದು ಪ್ರೊಫೆಷನಲ್ ಶಿಕ್ಷಣ. ಎಲ್ಲವೂ ಸಹಜವಾಗಿ ಬರುವಂತ ವೃತ್ತಿ ಕೌಶಲ್ಯ ಅಂತ ಹೇಳ್ತಾರಲ್ಲ, ಅವ್ರಿಗೆ ಸಹಜವಾಗಿ ಅಂದ್ರೆ ಬರ್ತಾ ಇತ್ತು ವೃತ್ತಿಪರ ಕೋರ್ಸ್ಗಳಿದ್ದಾಗ. ಉಳಿದವರಿಗೆಲ್ಲ ಇವರಿಗೆ ಮಾತ್ರ ಇದು ಏನು ಕೌನ್ಸಿಲಿಂಗ್ ಮಾಡುವಂತ, ಪೂಜೆ ಮಾಡುವಂತ ಕೆಲಸಗಳು ಅದು ಒಂದು. ಆದ್ರೆ ಈ ತರದ ಶಿಕ್ಷಣಗಳು ಅಂದ್ರೆ ಲೌಕಿಕ ಶಿಕ್ಷಣ ಅಂತ ಮತ್ತೆ ನಾವು ಜಗತ್ತಿನೊಂದಿಗೆ ಸ್ಪರ್ಧೆಗೆ ಇಳಿಯುವ ಶಿಕ್ಷಣ ಏನಿದೆ. ಮಂಗಳೂರು ಸಮಾಚಾರ ಕನ್ನಡ ಪತ್ರಿಕೆ ನಾವು ಆರಂಭಿಸಿದ್ದು ಅಥವಾ ಅದರಲ್ಲಿ ಬಾಸೆಲ್ ಮಿಷನ್ ಇವರ ಸಂಪೂರ್ಣ ಪಾಲನ. ಆ ಕಾರಣದಿಂದಾಗಿ ಇಲ್ಲಿಯ ಜನ ಪ್ರಬುದ್ಧರಾಗಿದ್ದಾರೆ, ಆ ಕಾರಣದಿಂದಾಗಿ ಇಲ್ಲಿಯ ಮತದಾರರು ಪ್ರಬುದ್ಧರಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಆದ್ರೆ ಒಂದು ಇಲ್ಲಿಯ ಪ್ರಬುದ್ಧತೆ ನಮಗೆ ಆಡಳಿತದಿಂದ ಏನು ಪ್ರಯೋಜನ ತಂದುಕೊಡುವುದಿಲ್ಲ, ಆಡಳಿತದಿಂದ ಲಾಭ ತಂದುಕೊಡುವುದಿಲ್ಲ ಅಂತ ಆರೋಪ ಇದೆ. ಅಂತ ಯಾಕೆ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಉಡುಪಿಯನ್ನ ಪ್ರತ್ಯೇಕ ರಾಜ್ಯ ಮಾಡಿದ್ರೆ ಏನೋ ಆಗ್ಬೋದು ಏನೋ. ಯಾಕೆ ಹೇಳಿದ್ರೆ ಎತ್ತಿನೊಳೆ ಯೋಜನೆ ವಿಧಾರಣೆಯನ್ನು ತಗೊಳ್ಳೋಣ. ಇಲ್ಲಿ ಎಷ್ಟು 8, 5, 13 ಶಾಸಕರು ಏನು ಗೆಲ್ತಾರೋ ಅವರು ಎತ್ತಿನೊಳೆ ಪರವಾಗಿ ನಿಲ್ತಾರೆ. ಅಂದ್ರೆ ಎತ್ತಿನೊಳೆ ಯೋಜನೆ ವಿರುದ್ಧವಾಗಿ ನಮಗೆ ನದಿ ಬೇಕು ನೇತ್ರಾವತಿ. ಉಳಿದವರೆಲ್ಲ ಆ ಕಡೆ. ಆಗ ಎಲ್ಲಿ ಇವರು ನಡೀತದೆ ಆಡಳಿತ? ಏನು ನೋಡಿದಿಲ್ಲ. ಯೋಜನೆಗಳು ಇತ್ತೀಚೆಗೆ ಏನೋ ಬರ್ಲಿಕ್ಕೆ ಶುರು ಆಗಿದೆ ಬಿಟ್ರೆ ನಿಮಗೆ ಅಲ್ಲಿ ಕುಂದಾಪುರದಲ್ಲಿ ಯಾವುದೋ ಒಂದು ಯೋಜನೆ 40 ವರ್ಷ ಆಯ್ತು, ಮೊನ್ನೆ ವಾರಾಹಿ ಯೋಜನೆ. ಅದಕ್ಕೆ ಅಂದ್ರೆ ಅದು ಆಕ್ಚುಲಿ ಅಂದ್ರೆ 60 ಕೋಟಿಯಿಂದ ಸ್ಟಾರ್ಟ್ ಮಾಡಿದ್ದು 900 ಕೋಟಿವರೆಗೆ ತಲುಪಿ. ಅಲ್ಲ, ಅಂದ್ರೆ ಇಲ್ಲಿಯ ಜನ ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಈಗಷ್ಟೇ ಪರಾವಲಂಬಿಗಳಾದದ್ದು. ಹಿಂದೆ ನೋಡಿದ್ರೆ ಪ್ರತಿಯೊಂದು ಮನೆಯಲ್ಲಿ 2-3 ಗದ್ದೆ ಖಂಡಿತ. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರು ಬೇಸಾಯಗಾರರು, ಪ್ರತಿಯೊಬ್ಬರು ಅವರು ತರಕಾರಿ ಮಾಡ್ತಾ ಇದ್ರು. ನಮ್ಮಲ್ಲಿ ಏನೋ ನಾವು ಕೃಷಿಕರಲ್ಲದಿದ್ದು ನಮಗೆ ಬೇರೆ ಕೆಲಸ ಇದ್ರು ಕೂಡ ಕೃಷಿಯೇ ನಾವು ಮಾಡ್ತಾ ಇದ್ವಿ. ಕೃಷಿ ಅಂದ್ರೆ ಇಲ್ಲಿಯ ಜನ ತರಕಾರಿ, ಕೃಷಿ ಎಲ್ಲವನ್ನೂ ಮಾಡ್ತಾ ಇದ್ರು. ಕೇವಲ ಬೆಲ್ಲ ಕೂಡ ಎಲ್ಲವನ್ನೂ ಇಲ್ಲಿ ಮಾಡ್ತಾ ಇದ್ರು. ಯಾರನ್ನು ಯಾವ ಯೋಜನೆಗಳು ಅಗತ್ಯ ಇರಲಿಲ್ಲ, ಮತ್ತೆ ಏನೂ ಅಗತ್ಯ ಇಲ್ಲ. ಗ್ರಾಮ ಸ್ವಾವಲಂಬಿ ಆಗಿತ್ತು. ಈಗ ನೀರಾವರಿ ಬೇಕು. ಮೊದಲು ನೀರಾವರಿ ಯಾರಿದ್ರು? ನಾವೇ ಹೋಗಿ ಅಲ್ಲಿ ನೀರಾವರಿ ಅನ್ನೋದು ಉತ್ತರ ಕರ್ನಾಟಕಕ್ಕೆ ಮಾತ್ರ. ನಾವೇ ಎಲ್ಲಿ ನೀರ್ ಬೇಕಾದ್ರೆ ಬೆಟ್ಟ ಗದ್ದೆಗೆ ಅಲ್ಲಿ ಒಂದು ಕಡೆ ತೋಡು ಇರ್ತದೆ. ತೋಡು ಅಂತೇಳಿ ಸಣ್ಣ ತೋಡುಗಳು, ಅಲ್ಲಿಂದ ನಾವು ಸರಿ ಮಾಡ್ಕೊಂಡು ಬರುದು. ಆ ತೋಡು ಕೊನೆಗೆ ನಮ್ಮ ಇದಕ್ಕೆ ಬರ್ತಾ ಇದೆ. ಅಂದ್ರೆ ಆ ತರದ ನಾವು ಸ್ವಾವಲಂಬಿ ಇದ್ರೆ ನಮಗೆ ಒಂದು ಪ್ರತಿ ಮನೆಗಳಿಗೆ ಒಂದು ಬಾವಿ,
ಅಂದ್ರೆ ಯಾವುದು ಇದಕ್ಕೂ ಏನು ನೀರು ಮುಖ್ಯ ಮೂಲಭೂತ ಅವಶ್ಯಕತೆಗಳಿಗಾಗಿ ನಂಬಿಕೊಂಡು ಆಡಳಿತವನ್ನು ಅಂದ್ರೆ ಸರ್ಕಾರವನ್ನ ಶಾಸಕರನ್ನ ಜನಪ್ರತಿನಿಧಿಗಳನ್ನ ಅಧಿಕಾರಿಗಳನ್ನ ನಂಬಿಕೊಂಡು ಯಾರು ಇರ್ತಾ ಇರಲಿಲ್ಲ, ಅನಿವಾರ್ಯತೆ ಇರಲಿಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ಈಗ ಅಪಾರ್ಟ್ಮೆಂಟ್ ಸ್ಟೈಲ್ ಆಗಿದೆ. ನಿಮ್ಗೆ ನೀರು ಕಟ್ಟಾದ್ರೆ ಮತ್ತೆ ಬೇರೆ ಕಡೆ ಎಲ್ಲ ನೀರಿದ್ರು ಅಲ್ಲಿ ನೀರಲ್ಲಿದ್ರೆ ಬರಗಾಲವೇ. ಒಳಚರಂಡಿ ವ್ಯವಸ್ಥೆ ಹಾಳಾದ್ರೆ ಜೀವನ ಮುಗೀತಲ್ಲಿ. ಅಂದ್ರೆ ಅಂತಹ ಸಮಸ್ಯೆಗಳಿದೆ. ಕರೆಂಟ್ ಹೋದ್ರೆ ಅದರಿಂದ ನಾವು ಜನಪ್ರತಿನಿಧಿಗಳು ಆಡಳಿತದ ಅವಶ್ಯಕತೆ ಅತ್ಯಂತ ಜಾಸ್ತಿ ಇದೆ. ಸೊ ಅದನ್ನು ನಾವು ಇದು ಅವಲೋಕನ ಮಾಡೋದಾದ್ರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಅಥವಾ ಮಂಗಳೂರು ನಗರ ಏನು ಬೆಳೆದಿದೆ, ಪಶ್ಚಿಮ ವಾಹಿನಿ ಯೋಜನೆ ಕೊಡ್ತೇನೆ ಅಂತ ಹೇಳಿದ್ರು. ಈಗಲೂ ಮೊನ್ನೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ನೋಡಿದೆ, ಅದು ಮೊನ್ನೆ ಅದಕ್ಕೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಇತ್ತು, ಪಶ್ಚಿಮ ಯೋಜನೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಇನ್ನು ಅಂದ್ರೆ ಇವರು ನೀರು ಅಂದ್ರೆ ನಮಗೆ ಬೇಕು ಅನ್ನೋದನ್ನ ಅಂದ್ರೆ ನಾವು ಜನಪ್ರತಿನಿಧಿಗಳು ಆಯ್ಕೆ ಮಾಡಬೇಕು, ಮತದಾರರು ಪ್ರಬುದ್ಧರು ಎಲ್ಲರೂ ಹೇಳ್ತವೆ. ಆದ್ರೆ ಪ್ರಬುದ್ಧ ಮತದಾರರು ಆಯ್ಕೆ ಮಾಡಿದ ಜನಪ್ರತಿನಿಧಿಗಳು ಅಷ್ಟೇ ಪ್ರಬುದ್ಧರಾಗಿರ್ತಾರ ಅನ್ನೋದು ನನ್ನ ಪ್ರಶ್ನೆ. ಅಂದ್ರೆ ಇಲ್ಲಿಯ ಪ್ರಬುದ್ಧದಿಂದ ಕೆಲಸ ಮಾಡ್ತಾರಾ ಅಥವಾ ಜನರಿಗಾಗಿ ಕೆಲಸ ಮಾಡ್ತಾರಾ? ಇಲ್ಲಿಯ ಜನಪ್ರತಿನಿಧಿಗಳು ಪ್ರಬುದ್ಧರಾಗ್ತಾ ಇದ್ದಾರೆ. ಇಲ್ಲಿಯ ಜನಪ್ರತಿನಿಧಿಗಳದ್ದು ಸ್ಪೆಷಾಲಿಟಿ ಹೇಳಿದ್ರೆ ಪ್ರಾಮಾಣಿಕತೆ ಸ್ವಲ್ಪ ಜಾಸ್ತಿ ಬೇರೆ ಭಾಗಕ್ಕೆ ಹೋಲಿಸಿದ್ರೆ. ಅಲ್ಲ, ನಾವು ಇನ್ನು ಮತದಾರರಿಗೆ ಆಮಿಷ ಅಥವಾ ಚುನಾವಣೆ ಸಮಯದಲ್ಲಿ ಖರ್ಚಿಗೆ ಲೆಕ್ಕ ಮಾಡಿದ್ರೆ ಬೇರೆ ಕಡೆಗೆ ಹೋಲಿಸಿದ್ರೆ ಅದರ 1% ಮಾತ್ರ ಇಲ್ಲಿ ಬಹಳ ಕಡಿಮೆ. ಬೇಸಿಕ್ ಖರ್ಚು ಮಾಡ್ಲಿಕ್ಕೆ ಅವಶ್ಯಕತೆ ಅನಿವಾರ್ಯತೆ. ಯಾರು ಹಣ ತಗೊಂಡು ಓಟ್ ಹಾಕುವಂಥದ್ದು ನಾನು ಇಲ್ಲಿ ನೋಡಿದೆ. ಖರ್ಚಿಗೆ ಪ್ರಚಾರ ಬಂಟಿಂಗ್ ಅದು ಇದು ಕೆಲಸಕ್ಕೆ ಏನು ತಿಂಗಳಿಗೆ 1,000 ರೂಪಾಯಿ, ದಿನಕ್ಕೆ 1,000 ಆ ಥರ ಭತ್ಯೆಗಳನ್ನ ಖರ್ಚುಗಳನ್ನ ಬಿಟ್ರೆ ಮ್ಯಾಕ್ಸಿಮಮ್ ಆಗಿ ಆ ಥರ ಹಣ ತಗೊಂಡು 1,000 ಓಟ್ ಕೊಡಿ ಅಂತ ಮಾಡಿದ್ದು ಬಹಳ ಕಡಿಮೆ. ನನ್ನ ಅಂದ್ರೆ ಗೊತ್ತಿಲ್ಲ, ತಗೊಳ್ಬಹುದು, ಅಂತವರ ಪ್ರಮಾಣ ಕಡಿಮೆ, ಬಹಳ ಕಡಿಮೆ. ಅದು ಅಂದ್ರೆ ಹಣ ತಗೊಳ್ಳುವ ಯಾರು ಅಂತ ಹೇಳಿದ್ರೆ ಸಂಘಟನೆ ಅಥವಾ ಒಂದು ಅಂತದ್ದು ಹೊರತು ಪರ್ಟಿಕ್ಯುಲರ್ ವ್ಯಕ್ತಿ ಅಲ್ಲ. ಅವರು ಇಷ್ಟು ಖರ್ಚಿದೆ ಅಂತ ಹೇಳಿ ಕಿಸಿಗೆ ಹಾಕೊಂಡು ಆಮೇಲೆ ಸ್ವಲ್ಪ ಖರ್ಚು ಮಾಡ್ತಾರೆ. ನನ್ನ ಹಿಂದೆ ಇಷ್ಟು ಮತದಾರರಿದ್ದಾರೆ ಅಥವಾ ನನ್ನ ಹಿಂದೆ ನಾನು ಈ ಸಮುದಾಯದವನು ಅಂತ ಹೇಳಿ ಯಾರೋ ಒಬ್ಬ ತಗೊಂಡು ಹೋಗ್ತಾನೆ ಹೊರತು ಅದು ಮತದಾರರಿಗೆ ತಲುಪುತ್ತದೆ ಅಥವಾ ಮತದಾರರಿಗೆ ಕೊಟ್ಟು ನಾವು ಮತ ತಿಳಿತೇವೆ ಅನ್ನುವಂಥದ್ದು ಇಲ್ಲ. ನಾನು ಜನಪ್ರತಿನಿಧಿಗಳ ಪ್ರಬುದ್ಧತೆ ಬಗ್ಗೆ ಮಾತಾಡ್ತಾ ಇದ್ವಿ. ಯಾಕೆ ಅಂದ್ರೆ ಜನಪ್ರತಿನಿಧಿಗಳು ಯಾಕೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆಗಳನ್ನು ಶ್ರೀನಿವಾಸ್ ಮಲ್ಯರ ಹೊರತಾಗಿ ನಾವು ಬಹಳಷ್ಟು ದೊಡ್ಡ ರಾಜಕಾರಣಿಗಳನ್ನು ಕಂಡಿದ್ದೇವೆ. ವೀರಪ್ಪ ಮೊಯ್ಲಿಯನ್ನು ಕಂಡಿದ್ದೇವೆ, ಫರ್ನಾಂಡಿಸ್ ಅವರನ್ನು ಕಂಡಿದ್ದೇವೆ, ಮತ್ತೆ ಮುಖ್ಯಮಂತ್ರಿಗಳನ್ನು ಕಂಡಿದ್ದೇವೆ. ಡಿ ವಿ ಸದಾನಂದಗೌಡರು ಮುಖ್ಯಮಂತ್ರಿ ಆದರೂ ಇಲ್ಲಿ ಏನ್ ಅಂದ್ರೆ ಡಿ ವಿ ಸದಾನಂದಗೌಡರು ಬೇರೆ ಎಲ್ಲಿಗೂ ಹೋಗ್ಲಿ ತಮ್ಮೂರಿಗೆ ಏನ್ ಮಾಡಿದ್ರು, ತಮ್ಮ ತಾನು ಪ್ರತಿನಿಧಿಸಿದ ಬೇರೆ ಕ್ಷೇತ್ರಗಳಿಗೆ ಏನ್ ಮಾಡಿದ್ರು, ಧೈರ್ಯ ಇಲ್ಲದೆ ಬೇರೆ ಕಡೆ ಹೋದ್ರು ಅಂತ ಅಂದ್ರೆ ಯಾಕೆ ಹೀಗೆ ಅಂತ ನಾವು ಪ್ರಬುದ್ಧ ಮತದಾರರು ಅಂತ ತಿಳ್ಕೊಳ್ತೇವೆ. ಪ್ರಬುದ್ಧರಾಗಿ ಆರಿಕೆ ಮಾಡೋದು ನಮ್ಮ ಜನಪ್ರತಿನಿಧಿಗಳು ನಮಗಾಗಿ ಏನು ಮಾಡದಿರೋ ಸ್ಥಿತಿಯಾಗಿ ಬರ್ತದಂತ. ನಮ್ಮ ಕರಾವಳಿಗರದು ಎಲ್ಲ PUC ಅಲ್ಲಿ ಫಸ್ಟ್, SSL ಫಸ್ಟ್, ಎಲ್ಲದರಲ್ಲೂ ಫಸ್ಟ್, ಶಿಕ್ಷಣ ಫಸ್ಟ್, ಗ್ಯಾಂಗಿಂಗ್ ಫಸ್ಟ್ ಎಲ್ಲ ಹೇಳ್ತೀರಿ. ಅದಕ್ಕೆ KS IPS ಅಲ್ಲಿ ಎಷ್ಟು ಜನ ಇದ್ದಾರೆ? ಅದೇ ತರ KS ನೋಡಿ, ನಾವು ಹೀಗಳಿಯುವ ವಿಷಯದಲ್ಲಿ ಬಿಹಾರವನ್ನು ಅತ್ಯಂತ ಹೀಗಳಿಸ್ತೇವೆ. ಆದ್ರೆ ಅತ್ಯಂತ IAS ಹೆಚ್ಚಿನ ಪ್ರಮಾಣದಲ್ಲಿ IAS ಆಫೀಸರ್ ಇರುವುದೆಲ್ಲ ಬಿಹಾರದವರು. ಅದು ಕೂಡ ಇದೆ. ಅಲ್ಲೇ ಇಲ್ಲಿ ಹೋಗುದಿಲ್ಲ ಜನ. ಅಂದ್ರೆ ಇಲ್ಲಿ ಜನರಿಗೆ ಇಂಜಿನಿಯರ್ ಡಾಕ್ಟರ್ ಆಯ್ತು, ಅಲ್ಲಿಗೆ ಮುಗೀತು. ಅಂದ್ರೆ ಮತ್ತೆ ಇವರು ರಾಜಕಾರಣಿಗಳು ಕೂಡ ಅಷ್ಟೇ. ಅಂದ್ರೆ ಅವರು ನಾನು ಹೇಳುವುದು ಅಂತಂದ್ರೆ ಇನ್ನು ಈಗ ನಳಿನ್ ಕುಮಾರ್ ಕಟೀಲ್ 1,000 ಕೋಟಿ ಅಂತ ಹೇಳಿ ಬುಕ್ ಎಲ್ಲ ಕೊಡ್ತಾರೆ, ಹೆಚ್ಚಿನ ಅನುದಾನಗಳನ್ನು ತಂದಿದ್ದಾರೆ. ಅದು ಭೌತಿಕವಾದಂಥ ರಸ್ತೆ ಕಾಮಗಾರಿ ಬಿಡಿ, ಅದು ಪಂಪಲ್ಲಿ ಇನ್ನೂ ಇದೆ ಸಾಕ್ಷಿಯಾಗಿ. ಬಟ್ ಆ ರೀತಿಯ ಅಭಿವೃದ್ಧಿಗಳಂತೂ ಶ್ರೀನಿವಾಸ ಮಲ್ಯ ಅಂತಹ ಒಂದು ಅಭಿವೃದ್ಧಿ ದೃಷ್ಟಿಕೋನ ಇಡೀ ಪಟ್ಟಣ. ನಾವು ಸಂಸದರ ವಿಷಯದಲ್ಲಿ ಹೋಗುದಾದ್ರೆ ಅಲ್ಲ, ಅಂದ್ರೆ ನಾನು ಹೇಳುದು ಸಂಸದರು ನೇರವಾಗಿ ತರುವ ಅವಕಾಶಗಳು ಇದ್ವು, ಬಂದು. ಆದರೆ ಇಲ್ಲಿ ಈಗ ಸಂಸದರು ಶಿಫಾರಸು ಮಾಡ್ಲಿಕ್ಕೆ ಮಾತ್ರ ಸೀಮಿತ. ಆದ್ರೆ ಇವರೆಷ್ಟು ಶಿಫಾರಸು ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಗಣನೆಗೆ ಬರ್ತದೆ. ಇವರು ಎಷ್ಟು ಮಾಡಿದ್ರು ಕೂಡ ಅದು ಎಷ್ಟು ಬರ್ತದೆ ಅನ್ನೋದು ಎರಡು. ಅಂದ್ರೆ ಹೇಳಿದಾಗೆ ಆ ಕಾಲದ ಒಂದು ಶ್ರೀನಿವಾಸ ಮಲ್ಯರ ಒಂದು ಆತರ ಪ್ರಬುದ್ಧ ಇನ್ನು ಬರಬೇಕು. ಮತ್ತೆ ಅದು ಅಲ್ಲಲ್ಲ, ಶ್ರೀನಿವಾಸ ಮಲ್ಯರ ತಂದಿದ್ದಾರೆ ಅಂತ ಹೇಳಿದ್ರೆ ಅದು ಆ ಸಂದರ್ಭದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಕೂಡ ಇತ್ತು. ಅದರ ನಂತರದ ಅವಶ್ಯಕತೆಗಳು ಏನು ಅಂತ ಬಂದಾಗ ಅದನ್ನೇ ಅಭಿವೃದ್ಧಿ ಪಡಿಸಬೇಕು ಹೊರತು ಬೇರೆದೇನು ಅನ್ನೋದು ಕಾಣುವುದಿಲ್ಲ. ಅಂತ ಇಲ್ಲಿ ನಾವು ದೊಡ್ಡ ಅಭಿವೃದ್ಧಿ ಅಂತ ಹೇಳುವಾಗ ಕೈಗಾರಿಕೆಗಳು ಬರಬೇಕು ಅನ್ನೋದು. ಇಲ್ಲಿ ಕೈಗಾರಿಕೆಗಳು ಸಾಧಾರಣ ಬಂದಿದೆ. ಸಾಫ್ಟ್ವೇರ್ ಇದನ್ನು ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುವಂತ ವ್ಯಾಪಕವಾದ ಅವಕಾಶಗಳು ಇದಾವೆ. ಪ್ರವಾಸೋದ್ಯಮ ಇದೆ. ನಾವಂದ್ರೆ ದೊಡ್ಡ ಮಾತಾಡೋದು ಬೇಡ, ನಮಗೆ ಕಣ್ಣಿಗೆ ಕಾಣುವಂಥದ್ದು ಪ್ರವಾಸೋದ್ಯಮ. ನಾವು ಇಷ್ಟು ಜನ ಆದ್ರೂ ನಾವು ಪಕ್ಕದ ಕೇರಳಕ್ಕೆ ಮತ್ತು ಇಲ್ಲಿ ಗೋವಾಕ್ಕೆ ಹೊರಟಿದ್ರೆ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸುವಲ್ಲಿ ನಾವು ಬೇರೆ ಏನು ಮಾಡದೇ ಇದ್ರು ಕೂಡ ನಮಗೆ ಸ್ಥಳೀಯರಿಗೆ ಉದ್ಯೋಗ. ನಮ್ಮ ಇಲ್ಲಿನ ರಾಜಕಾರಣಿಗಳು ನೀವು ಒಂದು ಹೇಳಿದ್ರೆ ನನಗೆ ಹೇಳಿ ನೀವು ಹೇಳಿದಾಗ ಬರ್ತದೆ, ಬೊಜ್ಜ, ಮದುವೆ, ಕೋಲ ಇದಕ್ಕೆಲ್ಲ ಹೋಗುದೇ ಜಾಸ್ತಿ ಬಿಟ್ರೆ
ಇವರು ಈ ರೀತಿಯ ಒಂದು ಪ್ರಬುದ್ಧತೆಯ ಒಂದು ಮಾಸ್ಟರ್ ಪ್ಲ್ಯಾನ್ಗಳು, ಒಂದು ಅಭಿವೃದ್ಧಿಯ ದೃಷ್ಟಿಕೋನಗಳು, ಚಿಂತನೆಗಳು ಕನಿಷ್ಠ ಆದರೂ ಮಾಡಿ, ಅಂದರೆ ಈ ಪ್ರವಾಸೋದ್ಯಮಕ್ಕೆ ಎಷ್ಟು ವಿಪುಲ ಕಣ್ಣಿಗೆ ಕಾಣುವಂಥದ್ದು. ಏನು ರೈಲ್ವೆ ಹಳಿಗಳ ಇಂಪ್ರೂವ್ಮೆಂಟ್ ಬಗ್ಗೆ ಕನಿಷ್ಠ ಇವರಿಗೆ ಪ್ರವಾಸೋದ್ಯಮದ ವಿಷಯದಲ್ಲಿ ಬರುವುದಾದ್ರೆ ನೀವು ನಮ್ಮ ಕರಾವಳಿಯ ಅಥವಾ ಪಶ್ಚಿಮ ಘಟ್ಟದಲ್ಲಿ ಆ ರೈಲು ಓಡಾಡುವ ಭಾಗವೇ ಸಾಕು ಅಂದ್ರೆ ನಮ್ಮ ಪ್ರವಾಸೋದ್ಯಮ. ಮತ್ತೆ ಇವರು ರೈಲಿನ ಒಂದು ಹಗಲು ರೈಲು ತರಲಿಕ್ಕೆ ಅಥವಾ ರಾತ್ರಿ ರೈಲು ಸರಿಯಾಗಿ ಕಳಿಸ್ಲಿಕ್ಕೆ ಇವರಿಂದ ಆಗಲಿಲ್ಲ ಅಂತ ಹೇಳಿದ್ರೆ, ಕೇರಳದವ್ರು ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಯಾವ ಪ್ರಬುದ್ಧತೆ, ಇವರ ಲಾಭಿ ಇಲ್ಲ ಅಂದ್ರೆ ಇವ್ರಿಗೂ ಇನ್ನು ನನಗೆ ಕಂಡುಕೊಂಡ ಹಾಗೆ ನಮ್ಮ ಜನಪ್ರತಿನಿಧಿಗಳು ಒಟ್ಟಾಗಿ ಕುಳಿತು ನಮಗೆ ಇದು ಬೇಕು ಅಂತ ಚರ್ಚಿಸಿದ್ದು. ಬಿಜೆಪಿ ಕಾಂಗ್ರೆಸ್ ಒಟ್ಟಾಗಿ ಊಟ ಮಾಡ್ತಾರೆ. ಬಿಜೆಪಿ ಕಾಂಗ್ರೆಸ್ ಬಿಡಿ, ಕಾಂಗ್ರೆಸ್ದವರು ಅಥವಾ ಬಿಜೆಪಿ ಅವರು ಒಟ್ಟಾಗಿ ಕುಳಿತು ಅವರವರೇ ಮಾಡ್ತಾರೆ, ಕಾರ್ನಲ್ಲಿ ಹೋಗ್ತಾರೆ, ಫೋಟೋಗಳು ಬರ್ತವೆ ನೋಡಿ. ಮೊಯ್ದೀನ್ ಬಾಬು ಅವರು ನಾನು ಡೆಲ್ಲಿಗೆ ಹೋದ್ರೆ ನಳಿನ್ ಕುಮಾರ್ ಮನೆಯಲ್ಲಿ ಇರ್ತೇನೆ, ರೂಮಲ್ಲಿ ಇರ್ತೇನೆ, ಅದು ಒಳ್ಳೇದೇ, ನಮಗೆ ಬೇಕು. ಆದ್ರೆ ಸೌಹಾರ್ದತೆಯ ಪರಿಣಾಮ ನಮ್ಮ ಕರಾವಳಿಗರ ಮೇಲೆ, ನಾವು ಮತದಾರರ ಮೇಲೆ, ಮತದಾರರು ಕೊಡುಗೆ ಕೊಡಬೇಕು ಅವರು ಅಂತ. ಖಂಡಿತ ನೀವು ಹೇಳಿದಾಗ ಈಗ ಮತ್ತಷ್ಟು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ ನನಗೆ. ಅಂದ್ರೆ ಇಲ್ಲಿಯವರು ಏನು ಒಂದು ಸ್ಪಷ್ಟವಾದ ವಿಷನ್ ಪ್ರವಾಸೋದ್ಯಮದ ನಿಟ್ಟಿನಲ್ಲಿ, ನಮ್ಮದು ಈ ವರ್ಷ ಇದು ಗುರಿ, ಇದು ಸಾಧಿಸಲೇಬೇಕು, ಪಕ್ಷ ಯಾವುದೇ ಇರಲಿ. ಮೂಲಭೂತವಾಗಿ ಸರ್ಕಾರಿ ಶಿಕ್ಷಣ ಶಾಲೆಗಳು ಏನಾಗ್ತಾ ಇದೆ ಇಲ್ಲ, ಅದನ್ನು ನೀವು ಕೊಡಿ. ಇಲ್ಲಿ ಶಿಕ್ಷಣ ಬೇಕಾದ್ರೆ ಒಂದು ಬಂಡವಾಳ ಎಷ್ಟು ಕೊಡಬೇಕು ಅಲ್ಲ, ಬಂಡವಾಳದಲ್ಲಿ ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು 5-6 ಶಿಕ್ಷಣ ಅಂದ್ರೆ ಇದು ರಮಾನಾಥ ರೈ ಕೊಡುಗೆ ಅಲ್ಲ, ಅಲ್ಲಿಯ ಸ್ಥಳೀಯ ಸಂಸ್ಥೆಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ಸೇರ್ಕೊಂಡು ಒಂದು ಅದ್ಭುತವಾದಂತಹ ಶಾಲೆ ಮಾಡಿದ್ದಾರೆ. ಒಂದು ಶಾಲೆ ಅಲ್ಲ, ಅಂತದ್ದು 6 ಶಾಲೆಗಳಿದ್ದಾವೆ ಬಂಟ್ವಾಳ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಅದು ಖಾಸಗಿಯವರ ಇನಿಷಿಯೇಟಿವ್. ಇವರು ನಾನು ಹೇಳುದು ಜನಪ್ರತಿನಿಧಿಗಳು ಅದಕ್ಕೆ ಸರ್ಕಾರಿ ಶಾಲೆಯನ್ನು ಅದಕ್ಕಿಂತ ಚೆನ್ನಾಗಿ ಮಾಡಬಹುದು. ನನಗೂ ನನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸಬೇಕು, ಯಾಕೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಆದರೆ ಅಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿ ಮೂಲಸೌಕರ್ಯಗಳು, ಒಳ್ಳೊಳ್ಳೆ ಟೀಚರ್ಗಳಿದ್ದಾರೆ. ಇಡೀ 7 ಶಾಲೆಗೆ ಒಂದು ಟೀಚರ್ ಹಾಕಿದ್ರೆ ಏನು? ಖಾಸಗಿ ಶಾಲೆಯಲ್ಲಿ ಟೀಚರ್ಗಳನ್ನು ನೋಡಿ 5,000 10,000 ಎಲ್ಲ ಸಂಬಳ ಕೊಡ್ತಾರೆ. ಪಾಪ ಅವ್ರು ಕಷ್ಟಪಡ್ತಾರೆ, ಅವರಿಗೆ ಫ್ರಸ್ಟ್ರೇಷನ್ ಅಂದ್ರೆ ನಮ್ಮ ಶಿಕ್ಷಣವನ್ನ ಇಂಪ್ರೂವ್ ಮಾಡಬೇಕಾದ್ರೆ ನಮ್ಮ ಇವತ್ತಿನ ಈಗ ನಾನು ನಿಮ್ಮ ಹತ್ರ ಇಷ್ಟೆಲ್ಲ ಮಾತಾಡಿದ್ದು ಯಾಕೆಂದ್ರೆ ನಮ್ಮ ಮತದಾರರು ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ, ಯಾರನ್ನು ಆಯ್ಕೆ ಮಾಡಿದ್ರು ಮಾಡುದು ಇದನ್ನೇ ಅಲ್ಲ. ಹಾಗಾಗಿ ಈ ನಾವು ಏನು ಯಾರನ್ನು ಈಗ ಅನಿವಾರ್ಯ ಇಬ್ಬರನ್ನು ಮಾಡಿ ನೋಟ್ ಹಾಕಿ ಯಾರಾದ್ರೂ ಬರ್ತಾರ, ಇಬ್ಬರನ್ನೇ ಪ್ರಬಲರು ಇಬ್ಬರನ್ನ ಆಯ್ಕೆ ಮಾಡಬೇಕು, ಒಬ್ಬರನ್ನು. ಅಂದ್ರೆ ಅವ್ರು ಮಾಡುದು ಇದನ್ನೇ. ಸೊ ಅದನ್ನು ಮಾಡದೆ ಅಂತ ಅವರಿಗೆ ಒಂದು ಅಂದ್ರೆ ಏನು ನಾನು ಜನಪ್ರತಿನಿಧಿಗಳಲ್ಲೇ ಒಂದು ಆ ಒಂದು ಪ್ರತಿನಿಧಿಗಳು ಒಂದು ಒಟ್ಟಾಗಿ ಮತ್ತು ನಾವು ಸಂಘಟನೆಗಳು ಯಾವುದೋ ಒಂದು ಸೇರಿಕೊಂಡು ನೀವು ಈ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಒತ್ತಾಯಿಸುವ ಅವಶ್ಯಕತೆ ಏನಾದರೂ ಇದೆಯಾ ಅಂತ. ಅದನ್ನ ಮಾಡಲೇಬೇಕು. ಬಟ್ ಅವ್ರು ಎಷ್ಟು ಅಂದ್ರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ನವರು ಒಟ್ಟಾಗಿ ಜೊತೆಯಲ್ಲಿ ಸೇರುವುದಿಲ್ಲ, ಆದರೆ ಅವರನ್ನು ಒಟ್ಟಾಗಿ ಸೇರಿಸುವ ಮತ್ತು ಮೂರನೇ ಶಕ್ತಿ ಒಂದು ಬೇಕಾಗಿದೆ ಇಲ್ಲಿ ಅಂತ. ಈಗ ಎಲೆಕ್ಷನ್ ಟೈಮ್ ನಲ್ಲಿ ಹಿಂದೆ ಎಲ್ಲ ಒಟ್ಟಾಗಿ ಪ್ರಣಾಳಿಕೆ ಅದು ಮಾಡಿ ಅಂತ ಇದು ಮಾಡಿ ಅಂತ ಎಲ್ಲ ಇರ್ತಿತ್ತು. ಈಗ ಗಲಾಟೆ ಆಗ್ತದೆ ಅಂತ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಆ ಟೈಮಿಗೆ ಒಂದು ನಾಟಕದ ಒಂದು ದೃಶ್ಯದಾಗಿದೆ ವಿನಃ ಒಂದು ಸೀರಿಯಸ್ ಆದ ಗಂಭೀರವಾದಂಥ ಈ ರೀತಿ ಆಗಬೇಕು, ಈ ರೀತಿ ಒಂದು ವಿಷನ್ ಇರಬೇಕು, ಈ ರೀತಿ ಮಾಡಬೇಕು ಅಂತ ಒಂದು ಏನು ಅದೊಂದು ಸಿಲೆಬಸ್ನಾಗಿ ಮಾಡ್ಕೊಳ್ಬೇಕು. ಈಗ ಬೆಳಿಗ್ಗೆ ಎದ್ದ ಯುವತಿಯಲ್ಲಿ ಅಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ, ಮಧ್ಯ ಇದಾದ್ಮೇಲೆ ಇಲ್ಲೊಂದು ಸಮಾರಂಭ, ಒಂದು ಮದುವೆ, ಒಂದು ಚೌಲ, ಒಂದು ಕೋಲ, ರಾತ್ರಿ ಆದಾಗ ಕೋಲ, ಯಕ್ಷಗಾನ, ಆಟ, ಇಂಥದ್ದೇ ಅವ್ರದ್ದು ಡೈಲಿ ರೊಟೇಷನ್. ಮಧ್ಯದಲ್ಲಿ ಒಂದು ಸಭೆ, ಪೊಲೀಸರದ್ದು ಅಧಿಕಾರಿದ್ದು ಒಂದು ಸಭೆ, ಅಲ್ಲಿ ಅಧಿಕಾರಿಗಳನ್ನ ನಾಲ್ಕು ಬೈದ್ರು ಮತ್ತೆ ಪುನಃ ಮರೆತು ಬಿಟ್ರು. ಆ ಥರ ಇರಬಾರ್ದು. ಒಂದು ವಿಷನ್, ಅವರ ಹಿಂದೆ 4-5 ಜನ PA-ಗಳಿರಬೇಕು, ಒಂದೊಂದು ವಿಷಯಕ್ಕೂ ಫಾಲೋ ಅಪ್ ಮಾಡಬೇಕು, ಒಂದು ಚಂದ ಕಾರ್ಪೊರೇಟ್ ಸ್ಟೈಲಲ್ಲಿ ಹೋಗ್ಬೇಕು. ಅಂದ್ರೆ ಆ ರೀತಿಯಾದಂತ ಪ್ರಬುದ್ಧ ಮತದಾರರು ನಾವು, ಆದ್ರೆ ಪ್ರಬುದ್ಧರ ನಾಯಕರು ನಮಗೆ, ನಾಯಕರು ಜನಪ್ರತಿನಿಧಿಗಳು ನಮಗೆ ಬೇಕಾಗಿದೆ. ಈ ವಿಷಯದಲ್ಲಿ ಪ್ರಬುದ್ಧತೆಯಿಂದ ಮತದಾರರನ್ನ ಅವರನ್ನ ಆಯ್ಕೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೊ ಜಿತೇಂದ್ರ ಕುಂದೇಶ್ವರ್ ಅವರೇ, ನೀವು ನಿಮ್ಮ ಅಭಿಪ್ರಾಯ, ನಿಮ್ಮ ವಿಮರ್ಶೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸೊ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಸೊ ಇಲ್ಲಿಗೆ ನಮ್ಮ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ ಮುಕ್ತಾಗುತ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.